ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಚರ್ಚೆ ಸೆಂಟ್ರಲ್ ಮಾರ್ಕೆಟ್ ಮತ್ತೆ ಮುಖಭಂಗ. ವೀಕ್ಷಕರೇ, ಈ ದಿವಸ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ 3 ಮಂದಿ ಅತಿಥಿಗಳು ಭಾಗವಹಿಸಿದ್ದಾರೆ. MG ಹೆಗ್ಡೆ ಅವರು ಸಾಮಾಜಿಕ ಕಾರ್ಯಕರ್ತರು, ಅನಂತರ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ವ್ಯಾಪಾರಸ್ಥರ ಸಮಿತಿ ಅಧ್ಯಕ್ಷರಾಗಿರುವಂಥ ಹಸನ್ ಕಿಮಿಂಜೆ ಅವರು, ಜೊತೆಗೆ ಸೆಂಟ್ರಲ್ ಮಾರ್ಕೆಟ್ನ ವರ್ತಕರ ಸಂಘದ ಕಾನೂನು ಹೋರಾಟ ಸಮಿತಿಯ ಸಂಚಾಲಕರಾಗಿರುವಂಥ ಅನೀಪ್ ಮಲಾರ್ ಅವರು. ನಾನು 3 ಮಂದಿಯನ್ನು ಕೂಡ ನಿಮ್ಮನ್ನು ಪ್ರೀತಿಯಿಂದ ಈ ಒಂದು ಚರ್ಚಾಕೂಟಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅನೀಪ್ ಅವರೇ, ಹಸನ್ ಅವರೇ ಮತ್ತು MG ಹೆಗ್ಡೆ ಅವರೇ. ವೀಕ್ಷಕರೇ, ಸೆಂಟ್ರಲ್ ಮಾರ್ಕೆಟ್ ಮಂಗಳೂರಿನ ಬಹುದೊಡ್ಡ ಮಾರುಕಟ್ಟೆ ಸಂಕೀರ್ಣ. ಸೆಂಟ್ರಲ್ ಮಾರ್ಕೆಟ್ ಅಂದ ತಕ್ಷಣ ಅದು ಕೇವಲ ಒಂದು ಮಂಗಳೂರಿನ ಅಥವಾ ಮಂಗಳೂರು ನಗರಕ್ಕೆ ಸೀಮಿತವಾದ ಒಂದು ವ್ಯಾಪಾರ ಒಕ್ಕೂಟ ಅಲ್ಲ, ಅಥವಾ ವ್ಯಾಪಾರ ನಡೆಸುವಂಥ ಒಂದು ಕೇಂದ್ರ ಕೂಡ ಅಲ್ಲ. ಈ ಸೆಂಟ್ರಲ್ ಮಾರ್ಕೆಟ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜೊತೆಗೆ ಒಂದು ವ್ಯಾಪಾರದ ಒಂದು ಅವಿನಾಭಾವ ಸಂಬಂಧ, ಒಡನಾಟವನ್ನು ಬೆಸೆಯುವಂಥ ಒಂದು ಕೇಂದ್ರ ಸ್ಥಾನ. ಕೇವಲ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆಗಳ ಜೊತೆಗೆ ಕೂಡ. ಇವತ್ತು ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಅಥವಾ ಉಡುಪಿ ಇರ್ಬೋದು, ಅಥವಾ ಕಾಸರಗೋಡ್ನ ಎಲ್ಲ ಪ್ರದೇಶಗಳಿಗೆ ಉತ್ಪನ್ನಗಳು, ತರಕಾರಿ ಉತ್ಪನ್ನಗಳು ಒಂದು ವಿತರಣೆ ಆಗುವಂಥದ್ದು ಈ ಒಂದು ಮಾರುಕಟ್ಟೆಯಿಂದ. ನೀವೀಗ ಈ ಒಂದು ವಿಜುವಲ್ ಅಲ್ಲಿ ನೋಡ್ತಾ ಇದ್ದೀರಿ. ಈ ಒಂದು ಮಾರುಕಟ್ಟೆಯಿಂದ ಈ 3 ಜಿಲ್ಲೆಗಳಿಗೂ ತರಕಾರಿ ಉತ್ಪನ್ನಗಳು ಮತ್ತು ಫ್ರೂಟ್ಸ್ ಹಂಪಲುಗಳು ವಿತರಣೆ ಆಗ್ತದೆ. ಜೊತೆಗೆ ಈ ಮಾರುಕಟ್ಟೆಯೊಂದಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ರೈತರು ಮತ್ತು ವ್ಯಾಪಾರಸ್ಥರಿಗೆ ಸಂಪರ್ಕ ಇರುವಂಥದ್ದು. ಮಂಗಳೂರಿಗೆ ಅಥವಾ ದಕ್ಷಿಣ ಕನ್ನಡಕ್ಕೆ ಬರಬೇಕಾದ ಇಷ್ಟು ತರಕಾರಿಗಳು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಅದು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಅದು ಬೆಂಗಳೂರು ಗ್ರಾಮಾಂತರ, ಎಲ್ಲ ಕಡೆಯಿಂದ ಅದು ನೇರವಾಗಿ ಬರುವಂಥದ್ದು ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ಗೆ. ಆನಂತರ ಅದು ಬೇರೆ ಬೇರೆ ಕಡೆಗೆ ವಿಲೇವಾರಿ ಆಗ್ತದೆ. ಒಂದು ಕಡೆಯಲ್ಲಿ ಹೋಲ್ಸೇಲ್ ಮಾರಾಟಗಾರರು, ಆನಂತರ ರಕಮಾಗಿ ಮಾರಾಟ ಮಾಡುವವರು, ಜೊತೆಗೆ ಹೊರಗಡೆ ಹೋದರೆ ಅಲ್ಲಿ ಬೀದಿ ಮಾರಾಟಗಾರರು. ಸೊ ಹೀಗಾಗಿ ಅನೇಕ ಮಂದಿ ಒಂದು ವ್ಯಾಪಾರದ ಅಲ್ಲಿ ನಂಟು ಹೊಂದಿರುವವರು, ಜೊತೆಗೆ ಅದನ್ನು ಲೋಡ್ ಮಾಡಲಿಕ್ಕೆ ಅನ್ಲೋಡ್ ಮಾಡಲಿಕ್ಕೆ ಇರುವಂಥ 100 ಕಾರ್ಮಿಕರು ಜಿಲ್ಲೆ ಬೇರೆ ಬೇರೆ ಭಾಗದಿಂದ ಬಂದು ಸೇರಿಕೊಂಡಿರುವಂಥವರು. ಒಟ್ಟು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತರಕಾರಿ ಉತ್ಪನ್ನಗಳ ಮಾರಾಟದ ಒಂದು ಪ್ರಮುಖ ಕೇಂದ್ರ ಮತ್ತು ಅದೊಂದು ಬಹುದೊಡ್ಡ ಮಾರುಕಟ್ಟೆ ಜಾಲದ ಒಂದು ಕೇಂದ್ರನೇ ಸೆಂಟ್ರಲ್ ಮಾರ್ಕೆಟ್. ಈ ಸೆಂಟ್ರಲ್ ಮಾರ್ಕೆಟ್ ಕಳೆದ ಈ ಒಂದು ಲಾಕ್ಡೌನ್ ಘೋಷಣೆ ಆದ ನಂತರದಿಂದ ಭಾರಿ ದೊಡ್ಡ ಒಂದು ವಾದ ಪ್ರತಿವಾದದ ಕೇಂದ್ರವಾಗಿದೆ. ಮತ್ತು ಸಾಕಷ್ಟು ವ್ಯಾಪಾರಸ್ಥರ ನಡುವೆ ಜೊತೆಗೆ ಮಂಗಳೂರಿನ ಜನರಿಗೆ ಕೂಡ ಒಂಥರ ಒಟ್ಟು ಜಿಲ್ಲಾಡಳಿತ ತಗೊಂಡ ದಿಢೀರ್ ನಿರ್ಧಾರದಿಂದಾಗಿ ಒಂದಷ್ಟು ಸಮಸ್ಯೆಗಳು ಕೂಡ ಉಂಟಾಯಿತು. ಜಿಲ್ಲಾಡಳಿತ ತಗೊಂಡಂಥ ಒಂದು ನಿರ್ಧಾರ, ಕೋವಿಡ್ ಸಂದರ್ಭದಲ್ಲಿ, ಲಾಕ್ಡೌನ್ ಇರೋ ಸಂದರ್ಭದಲ್ಲಿ ಲಾಕ್ಡೌನ್ನ ಹೆಸರು ಹೇಳಿ ಇವತ್ತು ನಾವು ಈ ಒಂದು ಸೆಂಟ್ರಲ್ ಮಾರ್ಕೆಟನ್ನು ಮಂಗಳೂರಿನ ಹೊರವಲಯದ ಬೈಕಂಪಾಡಿಯಲ್ಲಿರುವ APMC ಮಾರುಕಟ್ಟೆ ಪ್ರಾಂಗಣಕ್ಕೆ ನಾವು ಅಲ್ಲಿ ಸ್ಥಳಾಂತರ ಮಾಡ್ತೇವೆ. ಸೊ ಲಾಕ್ಡೌನ್ ಟೈಮಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಮಾರುಕಟ್ಟೆ ಪ್ರದೇಶದಲ್ಲಿ ಸೇರುವುದು ಬೇಡ ಅನ್ನುವಂಥದ್ದು ಉದ್ದೇಶ. ಆದರೆ ಅದು ಕೇವಲ ಕೋವಿಡ್ ಕಾರಣವೋ ಅಥವಾ ಕೋವಿಡ್ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಒಂದೇ ಉದ್ದೇಶದ ಕಾಳಜಿಯ ಉದ್ದೇಶ ಕೂಡ ಇರಲಿಲ್ಲ. ಅದರಲ್ಲಿ ಒಟ್ಟು ಮಾರುಕಟ್ಟೆಯನ್ನು ಸಾರಾಸಗಟಾಗಿ ಇಲ್ಲಿಂದ ಸ್ಥಳಾಂತರ ಮಾಡಬೇಕನ್ನುವಂಥ ಒಂದು ಉದ್ದೇಶ ಕೂಡ ಇತ್ತು. ಸೊ ಈ ಹಿನ್ನೆಲೆ ಸಂದರ್ಭದಲ್ಲಿ ಸ್ವಲ್ಪ ಸಮಯಕ್ಕೆ ಮಾರಾಟಗಾರರು ಅದನ್ನು ಒಪ್ಪಿಕೊಂಡ್ರೋ, ಅಥವಾ ಲಾಕ್ಡೌನ್ ಇದ್ದ ಕಾರಣಕ್ಕಾಗಿ ಅದು ಸಾರ್ವಜನಿಕವಾಗಿ ಅವರಿಗೆ ದೊಡ್ಡ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗಿರಲಿಲ್ಲ. ಆದರೆ ಅವರು ಕೋರ್ಟ್ಗೆ ಹೋದರು. ಕೋರ್ಟ್ ಕೊಟ್ಟಂಥ ಆದೇಶಗಳು ಮಾತ್ರ ಇವತ್ತು, ಯಾಕಂದರೆ ಒಮ್ಮೆ ಕೋರ್ಟ್ ಆದೇಶಕ್ಕೆ ಕೂಡ ಸ್ಟೇ ಸಿಕ್ಕಿತ್ತು, ಆನಂತರ ಅದು ಆ ಸ್ಟೇ ವಿಕೆಟ್ ಆಯಿತು. ಆನಂತರ ಮತ್ತೆ ಇವಾಗ ಬಂದಿರುವ ಆದೇಶ, ಎಲ್ಲ ಘಟನಾವಳಿಗಳನ್ನು ನೋಡುವಾಗ ಜಿಲ್ಲಾಡಳಿತ, ಮಂಗಳೂರು ನಗರಾಡಳಿತ ತೆಕ್ಕೊಂಡಂಥ ತುರ್ತು ನಿರ್ಧಾರಗಳು, ಅಂದರೆ ಒಬ್ಬರನ್ನೊಬ್ಬರು ಸೌಹಾರ್ದವಾಗಿ ಮಾತುಕತೆಗೆ ಕರೆಯದೆ ತೆಗೆದುಕೊಂಡ ನಿರ್ಧಾರಗಳು ಎಲ್ಲೋ ಮತ್ತೆ ಅವರಿಗೆ ರಿವರ್ಸ್ ಹೊಡೆದಿದೆ ಅನ್ನುವಂಥ ವಿಚಾರಗಳು ಇವತ್ತಿನ ಈ ಎಲ್ಲ ಪತ್ರಗಳನ್ನು ನೋಡಿದಾಗ ಗಮನಿಸ್ತಾ ಉಂಟು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವೊಂದು ಈ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಮಂಗಳೂರಿನ ಸೆಂಟ್ರಲ್ ಮಾರುಕಟ್ಟೆಯ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರುವಂಥ ಹಸನ್ ಕಿಮಿಂಜೆ ಅವರು, ಜೊತೆಗೆ ಈ ಒಂದು ವ್ಯಾಪಾರಸ್ಥರ ಪರವಾಗಿ ಅವರು
ಕಾನೂನು ಹೋರಾಟ ಮಾಡುವ ಸಲುವಾಗಿ ಮಾಡಿಕೊಂಡ ಸಮಿತಿಯ ಸಂಚಾಲಕರಾಗಿರುವಂಥ ಅನೀಫ್ ಮಲಾರ್ ಅವರು ಮತ್ತು ಮಂಗಳೂರಿನ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ MG ಹೆಗ್ಡೆ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡ್ತಾರೆ. ಈಗ ನಾನು ಮೊದಲಾಗಿ ಹಸನ್ ಕಿಮಿಂಜೆ ಅವರನ್ನು ಮಾತನಾಡಿಸ್ತೇನೆ. ಹಸನ್ ಅವರೇ, ಈಗ ನಿಮಗೆ ಲೇಟೆಸ್ಟ್ ಬಂದಿರುವ ಆದೇಶ ಹೈಕೋರ್ಟಿಂದ, ಆ ಆದೇಶ ಏನು ಹೇಳ್ತಾ ಉಂಟು, ಏನಂತ ತೀರ್ಪು ಬಂದಿದೆ? ಅದು ಮಾನ್ಯ ಜಿಲ್ಲಾಧಿಕಾರಿಯವರು ಈಗಾಗಲೇ ಹೊರಡಿಸಿದ ಕೊರೋನಾ ನಿಮಿತ್ತ ಹೊರಡಿಸಿದ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ. ಈ ಮೊದಲು ಮಹಾನಗರ ಪಾಲಿಕೆ ಮಾಡಿದ ಎಲ್ಲ ಕಾರ್ಯಗಳು ನಿಯಮ ಬಾಹಿರವಾಗಿದೆ ಅಂತಲೂ ಈ ಜಜ್ಮೆಂಟ್ ಅಲ್ಲಿ ತಿಳಿಸಿರ್ತಾರೆ ಅವರು. ಮತ್ತು ಈ ಅಂತಿಮ ತೀರ್ಪನ್ನು ಇನ್ನೂ ಕಾಯ್ದಿರಿಸಿದೆ. ಅದು ಸರಿ, ಇದು ಮಧ್ಯಂತರ ತೀರ್ಪು. ಇದು ಮಧ್ಯಂತರ ತೀರ್ಪು. ಇದು ಮಧ್ಯಂತರ ತೀರ್ಪು. ಇದು ಈ ತೀರ್ಪಿನಿಂದಾಗಿ ಆದೇಶವನ್ನು ತಡೆಯಾಜ್ಞೆ ನೀಡಿದ ಕಾರಣ ಜಿಲ್ಲಾಧಿಕಾರಿಯವರು ನಮ್ಮನ್ನು ಪುನಃ ಅಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಆಹ್ವಾನಿಸಬೇಕು. ಕಾರಣ ಈ ಮೊದಲು ಮಾಡಿದ್ದು ಲಾಕ್ಡೌನ್ ಪೀರಿಯಡ್ ಅಲ್ಲಿ 4/7/2020ಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಇದು ಕಮಿಷನರ್ ಕೊಟ್ಟ ಆದೇಶವನ್ನು 2-3 ದಿನ ಇದರ ನಂತರ ತಾರೀಕಿನ ನಂತರ ಅದವರು ಅವರ ನೋಟಿಸನ್ನು ಅವರು ಹಿಂಪಡೆದಿರುತ್ತಾರೆ. ಅದು ಇಲಾಖೆ ತನಿಖೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶಿಸಿರುತ್ತದೆ. ಅದರ ನಂತರ ಇವರು ಕಾರ್ಪೊರೇಷನ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಹಿಂಪಡೆದ್ರು, ಆ ನೋಟಿಸನ್ನೇ ಹಿಂಪಡೆದ್ರು. ನಿಮಗೆ ಅಂದ್ರೆ ವ್ಯಾಪಾರಸ್ಥರಿಗೆ ಕೊಟ್ಟಿರುವಂತ ನೋಟಿಸನ್ನು ಹಿಂಪಡೆದ್ರು. ಅದನ್ನು ಹೇಗೂ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ನಮಗೆ ಹಿಂಪಡೆದ ನಂತರ ನಮಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಿತ್ತು ಅವರು. ನಾವು ಮಾಡಿದೆವು, ವ್ಯಾಪಾರ ಸ್ಟಾರ್ಟ್ ಮಾಡಿದೆವು. ಅಲ್ಲಿ 7-8 ದಿನ ವ್ಯಾಪಾರ ಮಾಡಿದ ನಂತರ ಮಾನ್ಯ DC ಅವರು ಕೊರೋನಾ ನಿಮಿತ್ತ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಲೆಟರ್ ತಗೊಂಡು ಇಕ್ಕಟ್ಟಾದ ಸ್ಥಳ, ಜನನಿಬಿಡ ಪ್ರದೇಶ, ಕೊರೋನಾದ ತುಂಬಾ ಅಪಾಯದ ಸ್ಥಳ ಅಂತೇಳಿ ಮಾಡಿ ಇದು ಆದೇಶ ಹೊರಡಿಸಿದ್ರು. ಆದರೆ ಅಂಥ ಪರಿಸ್ಥಿತಿ ಅಲ್ಲಿ ಏನು ಆಗಲಿಲ್ಲ. ಆ ಏರಿಯಾದಲ್ಲಿ ಈವರೆಗೆ ಕೋವಿಡ್ ಇದ್ದು ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ಎರಡನೇದಾಗಿ ಅಲ್ಲಿ ಇಕ್ಕಟ್ಟಾದ ಪ್ರದೇಶದ ಈಗಲೂ ಇವತ್ತು ಇಲ್ಲದ್ರೆ ನಾಳೆ ಬೆಳಗ್ಗೆ ಅಲ್ಲಿ ಹೋದ್ರು ಅದೇ ಪರಿಸ್ಥಿತಿ ಇದೆ. ನಮ್ಮ ಬಿಲ್ಡಿಂಗ್ ಸುತ್ತಲೂ ಈಗ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನಮ್ಮ ಅಂಗಡಿಗಳು ಮಾತ್ರ ಅಲ್ಲಿ ಮುಚ್ಚಿರ್ತದೆ. ಅಲ್ಲಿ ಮುಂದಕ್ಕೆ ಬರ್ತೇನೆ. ಈಗ ಮಲಾರ್ ಅವರೇ, ಈಗ ಮೊನ್ನೆ ಏನು ನಿಮಗೆ ಬಂದಿರುವಂಥ ಈ ಒಂದು ತೀರ್ಪು ಮಧ್ಯಂತರ ಆದೇಶದ ಪ್ರಕಾರ ಈಗಾಗಲೇ ಹಸನ್ ಅವರು ಹೇಳಿದರು, ನಮಗೆ ಅಲ್ಲಿ ಮತ್ತೆ ಏನು ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ. ನೀವು ಈಗ ಆ ತೀರ್ಪನ್ನು ಯಾವ ರೀತಿ ವ್ಯಾಖ್ಯಾನಿಸ್ತಾ ಇದ್ದೀರಿ? ನಿಮ್ಮ ವರ್ತಕರಿಗೆ ಏನಂತ ಹೇಳಿದ್ದೀರಿ? ನೋಡಿ, ಮೊದಲನೇದಾಗಿ ಲಾಕ್ಡೌನ್ 4 ಇದರಲ್ಲಿ ಕಂಟೈನ್ಮೆಂಟ್ ಝೋನ್ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪರ್ಮಿಷನ್ ತೆಗಿಬೇಕು. ಇವರು ಯಾವುದೇ ಕಂಟೈನ್ಮೆಂಟ್ ಝೋನ್ ಪರ್ಮಿಷನ್ ತೆಗಿಯದೆ ಇವರು ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ ಇವರು ನೋಟಿಸ್ ಕೊಟ್ಟಿದ್ದಾರೆ. ಅದು ಮಾನ್ಯ ನ್ಯಾಯಾಲಯ ಅದು ಕ್ಲಿಯರ್ ಆಗಿ ಹೇಳಿದೆ, ನೀವು ಮಾಡಿದಂತ ಲಾಕ್ಡೌನ್ 4 ಪ್ರಕಾರ ನೀವು ಮಾಡಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾರೆ ನೀವು ಮಾಡಿಲ್ಲ, ಇದು ಆದೇಶ ಮಾಡಿದ್ದು ಸರಿ ಇಲ್ಲ. ಪುನಃ ನಾವು ಏನು ಪ್ರೇಯರ್ ಮಾಡಿದ್ದೇವೆ ಇಂಟ್ರಿಮ್ ಮಾಡಲ್ ಅದೆಲ್ಲ ನಮಗೆ ಅದರಲ್ಲಿ ಎಲ್ಲ ಪರ್ಮಿಷನ್ ನಮಗೆ ಸಿಕ್ಕಿದೆ. ಓಕೆ 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 ಸರಿ ಸರಿ. ಇದು MG ಹೆಗ್ಡೆ ಅವರೇ, ಒಬ್ಬ ಮಂಗಳೂರಿನ ಜವಾಬ್ದಾರಿಯುತ ನಾಗರಿಕರಾಗಿ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿ ಈ ಒಂದು ತೀರ್ಪನ್ನು ನೀವು ಯಾವ ರೀತಿ ವ್ಯಾಖ್ಯಾನಿಸ್ತಾರೆ? ಅಂದರೆ ಈ ಮಧ್ಯಂತರ ಆದೇಶವನ್ನು ಈ ಅವರು ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿರ್ತಕ್ಕಂಥ ಹಂತವಾಗಿ ಅವರಿಗೆ ಹೈಕೋರ್ಟಲ್ಲಿ ವಿಫಲರಾಗಿದ್ದಾರೆ. ಎಲ್ಲಿವರೆಗೆ ಅಂದರೆ 2/7/20ಕ್ಕೆ in this regard, Urban Development Principal Secretary is hereby directed to initiate a preliminary inquiry. ಅಂದರೆ ಅಷ್ಟು ಕಠೋರವಾಗಿ ಹೈಕೋರ್ಟ್ ವರ್ತಿಸಿದ ಮೇಲೆ ಇವರಿಗೆ ಸ್ವಲ್ಪ ಜ್ಞಾನ ಬೇಕಿತ್ತಲ್ಲ ಅಂತ. ಅಂದರೆ ಈ ನಗರ ಪಾಲಿಕೆ ಮೊದಲು ಕೊಟ್ಟ ಆದೇಶದ ಬಗ್ಗೆ ಒಂದು ತನಿಖೆ ಆಗಲಿ ಅಂತ, ತನಿಖೆ ಮಾಡಿ ವರದಿ ಕೊಡಿ ಅಂತ. ಆಮೇಲೆ ಅವರು ವಿತ್ಡ್ರಾ ಮಾಡಿದ್ರು, ಅದು ಬೇರೆ. ಈಗ ನಾನು ಹೇಳ್ತಾ ಇರೋದು ಒಂದು ಇಶ್ಯೂ, ಸೆಂಟ್ರಲ್ ಮಾರುಕಟ್ಟೆ ಅಲ್ಲಿ ಬೇಕಾ ಬೇಡವಾ ಅಂತ ಒಬ್ಬ ನಾಗರಿಕನ ನನ್ನ ಲೆಕ್ಕದಲ್ಲಿ ಅದನ್ನು ತೆಗಿಬೇಕು. ಆಮೇಲೆ ಕ್ಲಿಯರ್ ತೆಗೆದು ಅಂದ್ರೆ ಏನು, ರಾತ್ರಿ ಬೆಳಗಾಗಿ ಹೊಡೆಯುದು ಅದನ್ನ. ಅದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ಊರಲ್ಲೂ ಇದಾಗ್ತದೆ, ಬಸ್ ಸ್ಟ್ಯಾಂಡ್ಗಳು ಶಿಫ್ಟ್ ಆಗ್ತದೆ. ನೀವು ಹಳೆ ಬಸ್ ಸ್ಟ್ಯಾಂಡ್ ತೆಗೆದ್ರಲ್ಲ, ಏನು ಮಾಡಿದ್ರಿ?
ಶೆಡ್ ಹಾಕಿದ್ದೇವೆ ಈಗಲೂ ಕೂಡ. ಶೆಡ್ ಹಾಕಿದ್ದೀರಿ ಅಲ್ಲ? ಹೌದು. ಹಾ? ಎಷ್ಟು ವರ್ಷ ಆಯ್ತು? ಟಿನ್ ಶೀಟ್ ಅದು ಶೆಡ್. ಅದಕ್ಕೆ ಹೇಳುದು ನಾನು. ನೀವು ಸ್ಮಾರ್ಟ್ ಪ್ಲಾನ್ ಸಿಟಿ, ಮಾಡಿ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ. ಮ್ಯಾಂಗ್ಳೂರ್ ಸ್ಮಾರ್ಟ್ ಇವರಿಗೆ ಸಿಟಿ. ದೂರದೃಷ್ಟಿ ಇಲ್ಲ, ದುರಾ ಏನು ದುರಾಲೋಚನೆಯಾ? ದುರಾಲೋಚನೆ ಉಂಟು. ಈಗ ಅದನ್ನು ಪ್ಲಾನ್ ಮಾಡಿ ಇವರಿಗೆಲ್ಲ ನೋಟಿಸ್ ಕೊಟ್ಟು 6 ತಿಂಗಳವೋ 1 ವರ್ಷವೋ ನೀವು ಇಂತಲ್ಲಿ ಮಾಡಿ ಕೊಡ್ತೇವೆ ಜನರಿಗೆ. ಈಗ ಇದರಿಂದ ಏನಾಯ್ತು, ನಾನು ಇದಕ್ಕೆ ಧ್ವನಿ ಎತ್ತಲಿಕ್ಕೆ ಇವರು ಬಂದಾಗ ನನಗೆ ಇವರು 3,000 ಕೇಳ್ತಾ ಇದ್ದಾರೆ ಅಂಗಡಿಗೆ ಪರ್ ಡೇ ಪರಿಹಾರ. ಅದೀಗ ಕೋರ್ಟಲ್ಲಿ ಪೆಂಡಿಂಗ್ ಉಂಟು. ಪೆಂಡಿಂಗ್ ಉಂಟು ಅಂದ್ರೆ ಏನು, ಎಲ್ಲದರಲ್ಲೂ ಇಂಟ್ರಿ ಆರ್ಡರಿನ ಇದನ್ನು ನಿಮ್ಮ ಪ್ರೇಯರ್ಗಳನ್ನು ಕನ್ಸಿಡರ್ ಮಾಡ್ತೇವೆ ಹೇಳುವ ಲೆಕ್ಕದಲ್ಲೇ ಉಂಟು ಅದು. ಮತ್ತೆ ಪ್ರತಿಯೊಂದು ಹಂತದಲ್ಲಿಯೂ ನಿಮ್ಮ ಮನವಿಯನ್ನು ನಾವು ಕನ್ಸಿಡರ್ ಮಾಡ್ತೇವೆ ಅಂತ ಒಂದು ಈಗ ನನ್ನ ಸಾಫ್ಟ್ ಪ್ರಶ್ನೆ ಇದು ಈ ವ್ಯಾಪಾರಸ್ಥರ ಪರವಾಗಿ ಕೋರ್ಟ್ ತೋರಿಸ್ತಾ ಉಂಟು. ಈಗ 3,000 ರೂಪಾಯಿ ಕೊಡ್ಬೇಕು ಅಂತಂದ್ರೆ ಯಾರ ದುಡ್ಡು ಕೊಟ್ಟದ್ದು ನೀವು? ಅಂದ್ರೆ 3,000 ಅಂತ ಹೇಳಿದ್ರೆ ನಾಳೆ ಬಂತು. ಅಲ್ಲ 3,000 ಅಂತ ಹೇಳಿದ್ರೆ ಅಂದ್ರೆ ಇವರೀಗ ಇವರ ಮನವಿಯಲ್ಲಿ ಕೇಳಿರುವಂತದ್ದು ದಿನಕ್ಕೆ 3,000 ನಮಗೆ ಪರಿಹಾರ ಕೊಡಬೇಕು. ಎಷ್ಟು ದಿವಸ ಅಂಗಡಿ ಮುಚ್ಚಿಗಡೆ ಮಾಡಿದ್ದಾರೆ, ಯಾವಾಗ ಓಪನ್ ಮಾಡಿ ಅದರ ಎಲ್ಲಾ ದಿವಸದ್ದು ಪರ್ ಡೇ 3,000 ರೂಪೀಸ್ ಅಂದ್ರೆ ಮಹಾನಗರ ಪಾಲಿಕೆ ನಮಗೆ ಕೊಡಬೇಕು. ಮಲಾರವರೇ ನೀವು ಅಂದ್ರೆ ಏನು ಈ ಲಾಕ್ ಡೌನ್ ಸಂದರ್ಭದಲ್ಲಿ ನಿಮ್ಮನ್ನು ಅಲ್ಲಿಂದ ಶಿಫ್ಟ್ ಮಾಡಿದ್ರು, ಆ ದಿವಸದಿಂದ ಈ ದಿವಸದ ತನಕ ನೀವು ದಿನಕ್ಕೆ 3,000 ರೂಪಾಯಿ ಒಂದೊಂದು ಅಂಗಡಿ ಅವರಿಗೆ, ಅಂದ್ರೆ ಸೆಂಟ್ರಲ್ ಮಾರ್ಕೆಟ್ ನ ಒಳಗಡೆ ಇರುವಂತ ಒಂದೊಂದು ಅಂಗಡಿಯವನಿಗೆ ದಿನಕ್ಕೆ 3,000 ರೂಪಾಯಿ ಪರಿಹಾರ ಕೊಡಬೇಕು ನೀವು ಕೇಳಿದ್ದೀರಿ. ಒಂದು ಕರೆಕ್ಷನ್ ಈ ದಿನ ಅಲ್ಲ, ಅದೀಗ ಮುಗಿಯೋ ತನಕ ಈ ವಾದ. ಈಗ ನನ್ನ ಪ್ರಶ್ನೆ ಏನು, ಒಂದು ವೇಳೆ ಕೊಡುವಂತ ಆದೇಶ ಬಂದ್ರೆ ಮತ್ತೆ ಈಗ ಇಲ್ಲ, ಅದು ಆಲ್ಮೋಸ್ಟ್ ಬಂದ ಹಾಗೆ. ನಾನು ಕಾನೂನಿನ ವಿದ್ಯಾರ್ಥಿಯಾಗಿ ಅಬ್ಸರ್ವ್ ಮಾಡಿದ ಪ್ರಕಾರ ಆಲ್ಮೋಸ್ಟ್ ಅದು ಬಂದ ಹಾಗೆ. ಹೀಗೆ ಇರುವಾಗ ಆಯ್ತು ಬರ್ದೇ ಹೋದ್ರೆ ಓಕೆ ಫೈನ್, ಬಂತು ಅಂತ ಆದ್ರೆ ಈ 25-30 ಕೋಟಿ ಆಗ್ತದೆ. ಎಷ್ಟು ಅಂಗಡಿಗಳಿದಾವೆ ಮಲ್ಲಾರವರೇ? 500 ಅಂಗಡಿ ಮೇಲೆ ಇದೆ, 2 ಬಿಲ್ಡಿಂಗ್ ಇದೆ. ಇದಕ್ಕೆ ಜವಾಬ್ದಾರಿ ಯಾರು ಅಂತ ಒಂದು. ಎರಡನೇದು ನಾನು ಅದನ್ನ ಹೇಳುದು, ಅದನ್ನ ಶಿಫ್ಟ್ ಮಾಡುದಾದ್ರೆ ಕೂತು ಮಾತಾಡಿ, ಅವ್ರು ರೆಡಿ ಇದ್ದಾರೆ, ಮಾತಾಡಿ ಒಂದಷ್ಟು ಟೈಮ್ ಕೊಟ್ಟು. ಓಕೆ ಅದು ನಾನೀಗ ಹಸನ್ ಅವರೇ, ಈಗ MG ಹೆಗ್ಡೆ ಅವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದರು. ಮತ್ತು ನಾಗರಿಕರದ್ದು ಕೂಡ ಒಂದು ಪ್ರಶ್ನೆ ಅದು ಯಾವತ್ತೂ ಕೂಡ, ಯಾಕಂದರೆ ಸೆಂಟ್ರಲ್ ಮಾರ್ಕೆಟ್ ಬಿಲ್ಡಿಂಗ್ ಅಳತಾಯಿತು, ಅದು ಹೊಸತಾಗಬೇಕು, ಏನು ಮಲ್ಟಿ ಪರ್ಪಸ್ ಕಾಂಪ್ಲೆಕ್ಸ್ ಆ ಥರ ಆಗಬೇಕು, ಸಾಕಷ್ಟು ಪಾರ್ಕಿಂಗ್ಗಳಿಗೆ ವ್ಯವಸ್ಥೆ ಬೇಕು. ಯಾಕಂದರೆ ಹೇಳಿದ್ರೆ ಇವತ್ತು ಸೆಂಟ್ರಲ್ ಮಾರ್ಕೆಟ್ನ ಪರಿಸರಕ್ಕೆ ಬಂದರೆ ಒಂದು 50 ಗಾಡಿಗಳು ಬಂದರೆ ಮತ್ತೆ ಅಲ್ಲಿ ಆಚೆ ಈಚೆ ಗಾಡಿ ಮೂವ್ ಮಾಡಲಿಕ್ಕೆ ಜಾಗ ಇಲ್ಲದಂಥ ಒಂದು ಪರಿಸ್ಥಿತಿ ಆಗಿದೆ. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಇಬ್ಬರ ಹತ್ರ ಕೂಡ ಏನು ವ್ಯಾಪಾರಸ್ಥರ ಹತ್ರ, ಈ ಸೆಂಟ್ರಲ್ ಮಾರ್ಕೆಟ್ ಅಲ್ಲೇ ಇರಬೇಕಂತ ನೀವು ಬಯಸ್ತೀರಾ ಅಥವಾ ಅದು ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕಂತ ಬಯಸ್ತೀರಾ? ಒಂದು ವೇಳೆ ಈ ಬಿಲ್ಡಿಂಗ್ ಏನು ಈಗ ಇರುವಂಥ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿ ಹೊಸತಾಗಿ ಕಟ್ಟಬೇಕಂತ ನೀವು ಬಯಸ್ತೀರಾ? ಏನು ನಿಮ್ಮ ಈಗ ಕಾನೂನು, ಈ ತೀರ್ಪು ಇದೆಲ್ಲ ಇರಲಿ, ಇದರ ಬಗ್ಗೆ ನಾವು ಮತ್ತೆ ಮಾತಾಡುವ. ಈ ಬಿಲ್ಡಿಂಗ್ನ ಬಗ್ಗೆ ಒಟ್ಟು ಒಬ್ಬರು ಒನ್ ಬೈ ಒನ್ ಹೇಳಿ. ಓಕೆ, ಈ ಬಿಲ್ಡಿಂಗ್ ಡೆವಲಪ್ಮೆಂಟ್ ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ, ಯಾವಾಗಲೂ ವಿರೋಧ ಮಾಡುವುದಿಲ್ಲ. ಮಾತ್ರ ಆಡಳಿತದವರು ಅಲ್ಲಲ್ಲ ಅಂತ ಒಂದು ಪಿಕ್ಚರ್, ಆ ರೀತಿ ಪಿಕ್ಚರ್ ಬರ್ತದೆ. ಯಾಕಂದ್ರೆ ವ್ಯಾಪಾರಸ್ಥರು ವಿರೋಧ ಮಾಡ್ತಾರೆ. ಇಲ್ಲ ಸರ್, ನಾನು ಕ್ಲಿಯರ್ ಆಗಿ ಹೇಳ್ತೇನೆ, ಇಲ್ಲಿ ಅವರು ಏನ್ ಮಾಡ್ತಾರೆ ಅದು ನಮ್ಮ ವ್ಯಾಪಾರಸ್ಥರಿಗೆ ಅವರು ಹೇಳ್ಬೇಕು ಕ್ಲಿಯರ್ ಆಗಿ. ನಾವು ಈ ಜಾಗದಲ್ಲಿ ಮಹಾನಗರ ಪಾಲಿಕೆಯ 3 ಚಿಲ್ಲರ ಎಕರೆ ಜಾಗ ಇದೆ, ಇದರಲ್ಲಿ ನಾವು ಏನ್ ಇಲ್ಲಿ ಮಾಡ್ತೇವೆ, ಇಷ್ಟರವರೆಗೆ ಅವರು ಹೇಳ್ತಾ ಇದ್ದಂತದ್ದು ಯಾವುದು ಸ್ಮಾರ್ಟ್ ಸಿಟಿ ಯಾವುದು ಅಂದ್ರೆ ಒಂದು ಬ್ಲೂ ಪ್ರಿಂಟ್ ತೋರಿಸ್ತಾ ಇದ್ರು. ಇಲ್ಲ, ಅದು ಓನ್ಲಿ ಫಾರ್ ಇಮೇಜ್. ಅದರಲ್ಲಿ ಅವರು ಕೋರ್ಟ್ ಅಲ್ಲಿ ಫೈಲ್ ಆದ್ರು ಇದ್ರು, ಏನು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕ್ಲಿಯರ್ ಆಗಿ 2 ಫ್ಲೋರ್ಗಳಲ್ಲಿ ಪಾರ್ಕಿಂಗ್ ಬರ್ತದೆ, ಮತ್ತೆ ಉಳಿದ ಫ್ಲೋರ್ಗಳಲ್ಲೆಲ್ಲ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ. ಅವ್ರು ಏನ್ ಮಾಡಿದ್ದಾರೆ ಕಾರ್ಪೊರೇಷನ್ ಅಂದ್ರೆ, ಅವರೊಂದು ಬ್ಲೂ ಪ್ರಿಂಟ್ ಏನ್ ಮಾಡ್ಲಿಲ್ಲ, ಅವ್ರ ಕಂಪ್ಯೂಟರ್ ಒಂದು ಓನ್ಲಿ ಇಮೇಜ್, ಅದನ್ನು ಅದೇ ಕೋರ್ಟಿಗೆ ಅವರು ಹಾಕಿದ, ಅದರಲ್ಲೇ ನಮ್ಗೆ ಜಯ ಸಿಕ್ಕಿರುವಂತದ್ದು. ಓನ್ಲಿ ಫಾರ್ ಇಮೇಜ್, ಅದರಲ್ಲಿ ಫೈಲ್ ಇದೆ, ಓನ್ಲಿ ಇಮೇಜ್. ನೋಡಿ, ಈ ವ್ಯಾಪಾರಸ್ಥರವನ್ನು ಅವ್ರು ಕರಿಬೇಕಿತ್ತು, ಮೀಟಿಂಗ್ ಮಾಡ್ಬೇಕಿತ್ತು. ಯಾರು? ಸ್ಮಾರ್ಟ್ ಸಿಟಿ ಅದು ಮುಂದುವರಿಸುವ. ಅಂದ್ರೆ ಈಗ ಬೇಸಿಕ್ ಕ್ವಶನ್, ಆ ಬಿಲ್ಡಿಂಗ್ ಅನ್ನು, ಸೆಂಟ್ರಲ್ ಮಾರ್ಕೆಟ್ ಹಳೆ ಬಿಲ್ಡಿಂಗ್ ಅನ್ನು ಡೆವಲಪ್ ಮಾಡೋದಕ್ಕೆ ನಿಮ್ಮ ಏನು ತಕರಾರಿಲ್ಲ? ಇಲ್ಲ. ಇನ್ನೊಂದು ನಮ್ಗೆ ಸೂಕ್ತ ಪರಿಹಾರ ಸಿಗ್ಬೇಕು. ನೋಡಿ, ಪರ್ಯಾಯ ವ್ಯವಸ್ಥೆ ನೀವು ಅವರು ರೆಡಿ ಇದ್ದಾರೆ, ಅದೊಂದು ಈಗ ಮಾತುಕತೆ ಮಾಡಿದ್ರೆ. ಅದಕ್ಕೆ ನನ್ನೊಂದು ಪ್ರಶ್ನೆ, ನೀವು ಕೋವಿಡ್ ಅನ್ನ ಬ್ಲ್ಯಾಕ್ ಮೇಲ್ ತರ ಯೂಸ್ ಮಾಡಿದ್ದೀರಲ್ಲ, ರಾಂಗ್ ಅಲ್ಲ? ಕೋವಿಡ್ಗೆ ಹೇಳಿ ಬಂದ್ ಮಾಡಿ
ನೀವು ಮರುದಿವಸದಿಂದ ಬೆಳಗ್ಗೆಯಿಂದ ಬರಬಾರ್ದು ಅಂತ. ಅಲ್ಲ, ವ್ಯಾಪಾರಸ್ಥರು ಹೋಗಿರೋದು ಕೋವಿಡ್ಗೆ. ಅಲ್ಲಲ್ಲ, ಅದು ಮಾತಾಡುವ ಕರೆಕ್ಟ್. ಕೋವಿಡ್ ಮತ್ತೆ ನೀವು ಆ ಕಾಲದ ಒಂದು ಅನುಕಂಪದ ಸಂದರ್ಭದಲ್ಲಿ ಓದೋದೆಲ್ಲ ಕರೆಕ್ಟೇ. ಬೇಸಿಕ್ ಪ್ರಶ್ನೆ, ಆ ಬಿಲ್ಡಿಂಗ್ ಏನು ಅದನ್ನ ಡೆಮಾಲಿಷ್ ಮಾಡಿ ಹೊಸತು ಮಾಡುವುದಕ್ಕೆ ನಿಮ್ಮದು ಆಕ್ಷೇಪ ಉಂಟಾ ಅಂತ? ಇಲ್ಲ, ನಮ್ದೇ ಆಕ್ಷೇಪ ಇಲ್ಲ. ಏನ್ ಮಾಡ್ತಾರೆ ನಮ್ಗೇನ್ ಅದರಲ್ಲಿ ಕೊಡ್ತಾರೆ? ನಮ್ದು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. 50 years ಅಲ್ಲಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಅಲಾಟ್ಮೆಂಟ್ ಆದವರು, ನಾವು ಅಲಾಟ್ಮೆಂಟ್ ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇವೆ, ನಮ್ಗೆ ಅದರಲ್ಲಿ ಇವರು ನಮ್ಗೇನ್ ಕೊಡ್ತಾರೆ? ಈಗ ದಾಸನ್ ಅವರೇ ಮತ್ತು ಮಲಾರ್ ಅವರೇ, ಈ ಮೊದಲೆಲ್ಲ ಜಿಲ್ಲಾಡಳಿತವೋ ನಗರಾಡಳಿತವೋ ನಿಮ್ಮನ್ನು ಸಭೆಗೆ ಕರೆದಾಗ, ಈಗ ನಾನು ಈ ಕೋವಿಡ್ ಆನಂತರದ ಸ್ಟೇ ಆರ್ಡರ್ ಅದೆಲ್ಲ ಬಿಡುವ, ಅದಕ್ಕಿಂತ ಮೊದಲ ಹಿಂದಿನ ವರ್ಷಗಳಲ್ಲೆಲ್ಲ ನಿಮ್ಮನ್ನು ಯಾವತ್ತಾದ್ರೂ ಸಭೆ ಮೀಟಿಂಗ್ ಅಂತ ಕರೆದಾಗ ನೀವು ಆವತ್ತು ಪದಾಧಿಕಾರಿಗಳಾಗಿದ್ದೀರೋ ಇಲ್ಲೋ, ಅಥವಾ ನಿಮ್ಮ ಪರವಾಗಿ ಬೇರೆ ಪದಾಧಿಕಾರಿಗಳು ಇದ್ದಿರ್ತಾರೆ, ಅವರು ಈ ಏನು ಸೆಂಟ್ರಲ್ ಮಾರ್ಕೆಟ್ ಅನ್ನು ಡೆವಲಪ್ಮೆಂಟ್ ಮಾಡುವ ವಿಚಾರದಲ್ಲಿ ಆವಾಗ ನಿಮ್ಮ ಧೋರಣೆ ಏನಿತ್ತು ಅಂತ ನಾನು ಕೇಳೋದು. ವರ್ಷವೋ ಅಥವಾ ಅದಲ್ಲ ಒಂದು ವರ್ಷ ಮೊದಲು ಒಂದು ಸಿಟಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಒಂದು ಸಭೆ ಕರೆದಿದ್ರು. ನಾವು ಈ ರೀತಿ ಮಾಡ್ತೇವೆ ಅಂತ ಹೇಳಿದ್ರು. ಅದರ ಮುಂದಿನ ಸಭೆಗೆ ನಿಮ್ಮನ್ನು ಕರೆದು ಇದರ ಕುರಿತು ನಿಮ್ಮ ಸ್ಟ್ಯಾಂಡ್ ಯಾವುದು, ನಿಮಗೆ ನಾವು ಏನು ಮಾಡ್ತೇವೆ ಅಂತೇಳಿ ಇನ್ನೊಂದು ಸಭೆಯಲ್ಲಿ ತೀರ್ಮಾನಿಸುವ, ನಾವು ಸಭೆಗೆ ನಿಮ್ಮನ್ನು ಕರೀತೇವೆ ಬನ್ನಿ ಅಂತ ಹೇಳಿದವರು. ಆನಂತರ ಈವರೆಗೆ ಸ್ಮಾರ್ಟ್ ಸಿಟಿಯ ಸೈಡಿಂದ ನಮಗೆ ಯಾವುದೇ ಒಂದು ಕಾರ್ಯ ಬಂದಿಲ್ಲ, ಅವರ ಅಂಥ ಮೀಟಿಂಗನ್ನು ಆಯೋಜಿಸಿಲ್ಲ. ಬಟ್ ಆ ಸಭೆಯಲ್ಲಿ ಭಾಗವಹಿಸಿದ ನೀವು ಬಹುಶಃ ಪೂರಕವಾಗಿ, ಯಾಕಂದ್ರೆ ಈ ಬಿಲ್ಡಿಂಗ್ ಅನ್ನು ಡೆವಲಪ್ಮೆಂಟ್ ಮಾಡುವುದಕ್ಕೆ ನಿಮ್ಮ ಸಮ್ಮತಿ ಇದೆ ಅಂತ ಹೇಳಿದಿರಿ? ಇಲ್ಲ, ಆಗ ಹೇಳಲಿಲ್ಲ. ಅವರು ಅದನ್ನು ಪೂರ್ತಿಯಾಗಿ ನಮಗೆ ಯಾವುದನ್ನು ವಿವರಿಸಿರಲಿಲ್ಲ. ಅವರು ನಮ್ಮನ್ನು ಕರೆದು ಮಾತಾಡಿದ್ದಾರೆ, ಹೀಗೆ ನಾವು ಮಾಡ್ತಾ ಇದ್ದೇವೆ, ಇದಕ್ಕೆ ನಿಮ್ಮನ್ನು ಎಲ್ಲ ಇದಾದ ನಂತರ ಪುನಃ ನಿಮ್ಮನ್ನು ನಾವು ಕರೆದು ಮಾತಾಡಿಸ್ತೇವೆ ಅಂತ ಹೇಳಿದರು. ಆಗ ಬೇರೊಬ್ಬರು ಇದ್ದರು, ಮೊದಲಿನ MD ಅವರಿದ್ದರು, ಅವರು ಸಹ ಅದನ್ನೇ ಸಭೆಯಲ್ಲಿ ತಿಳಿಸಿದರು. ಮಾತ್ರ ಆ ನಂತರ ಯಾವುದೇ ಸಭೆಗೆ ನಮಗೆ ಆಹ್ವಾನವಿರಲಿಲ್ಲ. ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು. ಆ ಸಭೆಯಲ್ಲಿ ನೀವು ಹೇಳಿದ್ದಾರೆ, ಅದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿದ ನಂತರವೇ ನಿಮ್ಮನ್ನು ನಾವು ಕಳಿಸ್ತೇವೆ. ಅದರ ಮುಂಚೆ ನಾವು ಪುನಃ ಇನ್ನೊಂದು ಮೀಟಿಂಗ್ ಕೊಟ್ಟಿದ್ರು. ಪರ್ಯಾಯ ವ್ಯವಸ್ಥೆ ನಮಗೆ ಸೂಕ್ತ ಪರ್ಯಾಯ ವ್ಯವಸ್ಥೆ, ಬೇರೆ ಕಡೆ ಎಲ್ಲಾ ಮಾರ್ಕೆಟ್ ಡೆಮಾಲಿಷ್ ಆಗಿದೆ. ಅಂದ್ರೆ ಅಲ್ಲ, ನಾನು ಮತ್ತೆ ಕೇಳುವಂತದ್ದು, ಆ ಬಿಲ್ಡಿಂಗ್ ಅನ್ನು ಡೆವಲಪ್ ಮಾಡುವಾಗ ವಿಚಾರದಲ್ಲಿ ನಿಮ್ಮದು ಸಹಮತ ಇತ್ತೋ ಇಲ್ಲೋ ಅನ್ನೋದನ್ನು ನಾನು ಕೇಳುವಂತ. ಆಗ ಅವ್ರು ಕ್ಲಿಯರ್ ನಮ್ಗೆ ಹೇಳಿರ್ಲಿಲ್ಲ. ನಿಮ್ಮ ಸೈಡ್ ಇಂದ ನೀವು ಹೇಳ್ಬೇಕಲ್ಲ ನಮ್ಗೆ ಏನ್ ಮಾಡ್ತೀರಿ ಅಂತ. ಏನ್ ಮಾಡ್ತೀರಿ ನೀವು? ನಿಮ್ಮ ಸೈಡ್ ಇಂದ ಏನು ಹೇಳುತ್ತೆ, ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯ ಉತ್ತರ ಎಲ್ಲಿಂದ ಕೊಡ್ತಾರೆ? ನೋಡ ನಾವೀಗ ಚರ್ಚೆಯನ್ನು ಮತ್ತೆ ಮುಂದುವರಿಸುವ. ಯಾಕಂದ್ರೆ ನೀವು ಕೇಳಿದಂತಹ ಪರ್ಯಾಯ, ನೀವು ಆ ಸಭೆಯಲ್ಲಿ ಏನು ಪರ್ಯಾಯ ಕೇಳಿದ್ದೀರನ್ನೋ ಕೂಡ ನಾವು ಮತ್ತೆ ಮಾತಾಡುವ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋದು. ಬ್ರೇಕ್ ನಂತರ ಒಂದು ಚರ್ಚೆ ಮುಂದುವರಿಸ್ತೇವೆ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಗೆ ಬದಲಿ ವ್ಯವಸ್ಥೆಗಳು ಮಾಡಿಕೊಡಬೇಕಂತ ನಿಮ್ಮ ಪರ್ಯಾಯದ ಡಿಮಾಂಡ್ಸ್ ಏನೆಲ್ಲ ಇತ್ತು? ಯಾವ ರೀತಿಯ ಪರ್ಯಾಯಗಳು ನಿಮಗೆ ಬೇಕಂತ ನೀವು ನಿರೀಕ್ಷೆ ಮಾಡಿದ್ದೀರಿ ಅಂತ? ನಿರೀಕ್ಷೆ ನೋಡಿ, 100 ಮೀಟರ್ ಪಕ್ಕದಲ್ಲಿ, ಈಗ ಎಕ್ಸಾಂಪಲ್ ಹೇಳುವುದಾದ್ರೆ ಕಂಕನಾಡಿ, ಅದರ ಪಕ್ಕದಲ್ಲಿ ನೋಡಿ, ಬಿಸ್ನೆಸ್ ಅವರ ಕಸ್ಟಮರ್ಸ್, ನಮ್ಗೆ ಬರುವ ಕಸ್ಟಮರ್ ಪಕ್ಕದಲ್ಲೇ ಬೇಕು, ಎಲ್ಲೋ ಕೊಟ್ಟರೆ ಆಗಲ್ಲ. ಇರುವಂತದ್ದು ಕಾನೂನು ಹಾಗೆ ಇರೋದು. 100 ಮೀಟರ್ ಪಕ್ಕದಲ್ಲೇ ಕೊಡ್ಬೇಕು. ಪಕ್ಕದಲ್ಲಿ ಕೊಟ್ಟು ನಂತರ ಇದನ್ನು ಡೆಮೊಲಿಷ್ ಮಾಡಿ, ಏನ್ ನಮ್ಗೆ 50 years ಇಂದ ಅಲ್ಲಿ ವ್ಯಾಪಾರ ಮಾಡ್ತಾ ಇದೆ, ಇದರಲ್ಲಿ ಏನ್ ಮಾಡ್ತಾರೆ ಅವ್ರು ಕ್ಲಿಯರ್ ನಮ್ಗೆ ಹೇಳ್ಬೇಕು. ಇದರಲ್ಲಿ ಏನ್ ಮಾಡ್ತಾರೆ, ನಮ್ಗೆ ಇದರಲ್ಲಿ ನೆಕ್ಸ್ಟ್ ಶಾಪ್ ಕೊಡ್ತಾರಾ? ನೆಕ್ಸ್ಟ್ ಅದೇ ಬೇಸಿಕ್ ಕ್ವೆಶ್ಚನ್. ನಮ್ಗೆ ಇದರಲ್ಲಿ ನೆಕ್ಸ್ಟ್ ಯಾವ ತರ ಕೊಡ್ತಾರೆ? ಈಗ ಆ ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಅವರೇನಂತ ಪ್ರಸ್ತಾಪ ಇಡ್ಲಿಲ್ವಾ? ಇಲ್ಲ, ಏನಿಲ್ಲ. ಬಂದಿದ್ದೀರಿ, ನಾವು ಬಿಲ್ಡಿಂಗ್ ಅನ್ನು ಡೆವಲಪ್ ಮಾಡ್ಬೇಕನ್ನೋ ಉದ್ದೇಶ ಉಂಟು, ನಾಳೆ ಅದು ಡೆವಲಪ್ ಆದ ನಂತರ ಅಥವಾ 4 ಮಹಡಿಗೆ ಜಾಸ್ತಿ ಬಂದಾಗ ನಿಮಗೆಲ್ಲ ಯಥಾ ಪ್ರಕಾರ ಮೊದಲು ನಿಮಗೆ ಏನು ಯಾವ ರೀತಿ ವ್ಯವಹಾರ ಮಾಡ್ಲಿಕ್ಕೆ ಅನುಮತಿ ಇತ್ತು, ಕೊಠಡಿ ಇತ್ತು, ಅಂಗಡಿ ಇತ್ತು, ಅದೇ ಪ್ರಕಾರ ನಿಮಗೆ ಒಂದೊಂದು ಕೊಡ್ತೇವೆ ಅಂತ ಏನು ಮಾತಾಡಿ? ಏನಿಲ್ಲ, ಅವ್ರು ನಮ್ಮನ್ನು ಬರೀ ಟೆಸ್ಟ್ ಮಾಡಿರ್ಬೋದು, ಇವರೇ ಇದ್ದಾರೆ ಏನು ಅಂತ ಅಷ್ಟೇ ಆಗಿರ್ಬೋದು. ಇಲ್ಲಾಂದ್ರೆ ಕರೆಯೋದು ನೀವು ಹೋಗಿ ಅಂತ ಹೇಳಿದಾಗ ಅರ್ಥ ಏನಿದೆ? ನಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಲ್ವಾ? ಓಕೆ, ಇದು MJ ಹೆಗ್ಡೆ ಅವರೇ, ನೀವು ಕೂಡ ಮೀಟಿಂಗ್ ಬಗ್ಗೆ ಮತ್ತೆ ಹೇಳಿದ್ರೆ, ಅಂದ್ರೆ ಮೀಟಿಂಗ್ ಅಲ್ಲಿ ಒಂದು ಸ್ಪಷ್ಟವಾದ ಅಜೆಂಡಾ ಇರಲಿಲ್ಲ ಅಂತ. ಒಂದು ಪ್ಲಾನಿಂಗ್ ಇದೆ. ಅವರೆಲ್ಲ ಬೃಹಸ್ಪತಿಗಳು, ಬ್ರಹ್ಮಜ್ಞಾನಿಗಳು, ಹೌದಾ? ತ್ರಿಲೋಕ ಜ್ಞಾನಿಗಳು, ಆಫೀಸರ್ಸ್ ಎಲ್ಲ, ಅಧಿಕಾರಿಗಳು. ಅವ್ರ ಹತ್ರ ನಾವೆಲ್ಲ ಏನೂ ಅಲ್ಲ. ಸೊ ಅವರಿಗೆ
ಈ ತ್ರಿಕಾಲ ಜ್ಞಾನಿಗಳಿಗೆ ಗೊತ್ತಿರಬೇಕಲ್ಲ, ಇಲ್ಲಿ 500 ಅಂಗಡಿ ಉಂಟು, ಇಲ್ಲಿ ಬರೀ ತರಕಾರಿ ಮೀನು ಮಾಂಸ ಮಾತ್ರ ಅಲ್ಲ, ಪಕ್ಕದಲ್ಲಿ ಇಲೆಕ್ಟ್ರಾನಿಕ್ ಶಾಪ್ ಉಂಟು, ಪಕ್ಕದಲ್ಲಿ ದಿನಸಿ ಅಂಗಡಿ ಉಂಟು, ಪಕ್ಕದಲ್ಲಿ ಬಟ್ಟೆ ಅಂಗಡಿ ಉಂಟು, ಇವರನ್ನು ಎಲ್ಲಿ ಕೊಂಡೋಗ್ತೇವೆ, ಇವರಿಗೆ ಎಲ್ಲಿ ಜಾಗ ಕೊಡ್ತೇವೆ, ಇದೆಲ್ಲ ಅವ್ರಿಗೆ ಗೊತ್ತಿರ್ತದೆ ಅಲ್ವಾ. ಅದನ್ನೊಂದು ಪ್ಲಾನ್ ಮಾಡಿ ಒಂದು ಕರಡು ಪ್ರತಿಯನ್ನು ತಂದು ಮೀಟಿಂಗಲ್ಲಿ ಇಡಬೇಕು ತಾನೆ, ಸಾರ್ವಜನಿಕರಿಗೂ ಬಿಡುಗಡೆ ಮಾಡಬೇಕು. ಎಲ್ಲಿ ಕೊಡ್ತೀರಿ ನೀವು? ಈಗ ಇವರಿಗೆ ಇವರದ್ದೇ ಆದ ಸಮಸ್ಯೆಗಳಿರ್ತದೆ. ಈಗ ನಿಮ್ಗೆ ನಾನು ಹೇಳಿದಾಗೆ ನಾನೊಂದು ಫ್ಯಾನ್ ತಗೊಂಡಿದ್ದೇನೆ 5, ಒಂದು ಫ್ಯಾನ್ ರಿಪೇರಿಗೆ ಫೋನ್ ಮಾಡಿದರೆ ಅವ್ರು ಪಾಪ ಅವನ ಅಂಗಡಿ ಬಂತು, ನನ್ನದು 4,500 ರೂಪಾಯಿ ಫ್ಯಾನು ಏನು ಗೋವಿಂದ. ಅಂದ್ರೆ ಇವ್ರು ಮಾಡೋದು ಬರೀ ಇವರಿಗೊಂದೇ ಉಪದ್ರ ಅಲ್ಲ, ಆ ಏರಿಯಾದ ಎಷ್ಟೋ ಕಸ್ಟಮರ್ಸಿಗೂ ತೊಂದರೆ ಆಗಿದೆ. ಇವರ ಈಗ ನಾನು ಹೇಳ್ತಾ ಇರೋದು, ನೀವು ಪ್ಲಾನ್ ಮಾಡಿ, ಇವ್ರ ಎದುರಿಗಿಡಿ. ಇವರು ನೀವೇನೇ ಮಾಡಿದ್ರು ನಾವು ಬಿಡುವುದಿಲ್ಲ ಹೇಳಿದ್ರೆ ನಾನು ಸರ್ಕಾರದ ಪರ, ಉಲ್ಟಾ ನಾಳೆಯಿಂದ ಅವರು ಕೊಡುವ ಒಳ್ಳೆಯ ಪರಿಹಾರಕ್ಕೆ, ನೀವು ಕೊಡುವ ಪರಿಹಾರಕ್ಕೆ ನಾವು ತಯಾರಿಲ್ಲ, ನಾವು ಜಿದ್ದಿ ಇದೇ ಹಳೆ ಬಿಲ್ಡಿಂಗ್ ಅಲ್ಲಿ ಇರ್ತೇವೆ ಹೇಳಿದ್ರೆ ಯಾನ್ ಎಲ್ಲ ಹಿಡಿದು ಇಜ್ಜಿ ಹೇಳಿ ನೋಡು. ಅವ್ರು ಬಂದು ಏನು ಆಟ ಆಡುದು, ಕೋವಿಡ್ ಹೆಸರಲ್ಲಿ ಇವ್ರು ರಾಜಕೀಯ ಮಾಡುದಾ? ಹಸನ್ ಅವರೇ, ಈಗ ಅದೇ MJಗೌಡ ಅವರು ಪ್ರಸ್ತಾಪ ಮಾಡಿದ್ರು, ಈಗ ಒಂದು ಸೆಂಟ್ರಲ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಅಲ್ಲಿ ಸುತ್ತಮುತ್ತ ಅಂತ ಹೇಳಿದ್ರೆ ಮೇಜರ್ ಫೋಕಸ್ ಅಲ್ಲಿ ತರಕಾರಿ ಅಂಗಡಿಗಳೇ ಆಗಿದ್ರು ಕೂಡ, ಅಥವಾ ಹೋಲ್ಸೇಲ್ ಅಲ್ಲಿ ತರಕಾರಿಗಳೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದ್ರು ಕೂಡ, ಆ ಇಡೀ ಕಾಂಪ್ಲೆಕ್ಸ್ ಹೊರ ಭಾಗದಲ್ಲಿ ಅದರಲ್ಲಿ 2 ಬಿಲ್ಡಿಂಗ್ಸ್ ಇದೆ, ಅಲ್ಲಿ 2 ಕಟ್ಟಡಗಳಿದೆ. ಒಂದು ಕೇಂದ್ರ ಮಾರುಕಟ್ಟೆ ಹಳೆಯದು, ಒಂದು ಹೊಸ ಕೇಂದ್ರ ಮಾರುಕಟ್ಟೆ ಅಂತೇಳಿ 2 ಇದೆ. ಅದರಲ್ಲಿ ಸುತ್ತಮುತ್ತಲು ಅಂತ ಹೇಳಿದ್ರೆ ಸ್ವಲ್ಪ ಒಂದು 10% ಮಾತ್ರ ನಿಮ್ಮ ತರಕಾರಿ ಹಣ್ಣು ಹಂಪಲು ವ್ಯಾಪಾರಸ್ಥರು ರಕಮಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಬಾಕಿಯವರೆಲ್ಲ ಸ್ವಲ್ಪ ಒಳಗಿದ್ದಾರೆ. ಈ ಹೊರಗಿನ ಅಂಗಡಿಗಳೆಲ್ಲ ನಿಮಗೆ ಯಾವುದು ತರಕಾರಿ ಮತ್ತು ಇದಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಅಲ್ಲಿ ಎಲ್ಲ ರೀತಿಯ ಸ್ಟೀಲ್ ಇದೆ, ಔಷಧಿಗಳ ಅಂಗಡಿ ಇದೆ, ಅಲ್ಯೂಮಿನಿಯಂ ಅಂಗಡಿ ಇದೆ, ಸ್ಟೀಲ್ ಅಂಗಡಿ ಇದೆ, ತಾಮ್ರ ಇದರ ಹಿತ್ತಾಳೆ ಅಂಗಡಿ ಇದೆ, ಪ್ಲಾಸ್ಟಿಕ್ ಅಂಗಡಿ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಬಟ್ಟೆ ಅಂಗಡಿ ಇದೆ, ಕೆಲವು ಆಫೀಸ್ಗಳಿದೆ, ಎಲ್ಲ ಇದೆ. ಮೇಲ ಫಸ್ಟ್ ಫ್ಲೋರಲ್ಲಿ 1ನೇ ಮಹಡಿಯಲ್ಲಿ ಕೆಲವರು ಆಫೀಸ್ ಮಾಡಿದ್ದಾರೆ, ಅಲ್ಲೇ ಕೆಲವರು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದರ ಮೇಲೇನೆ ಫಸ್ಟ್ ಫ್ಲೋರಲ್ಲಿ. ಇಂಥವ್ರಿಗೆ ಎಲ್ಲರನ್ನೂ ಸಡನ್ ಆಗಿ ಇದು ನೀವು ಬಂದ್ ಮಾಡಿ ಹೋಗಿ ಇಲ್ಲಿ ನಿಮಗೆ ವ್ಯಾಪಾರ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಆಗುವಾಗ, ನಮ್ಮ ಅಂಗಡಿಯ ಒಳಗಿಟ್ಟ ನಾವು ಖರೀದಿ ಮಾಡಿದ ಐಟಮ್ಗಳೆಲ್ಲ ಅದರ ಒಳಗೆ ಇದೆ, ಇನ್ನೂ ಇದೆ, ಲಕ್ಷಾಂತರ ರೂಪಾಯಿ ಮೊತ್ತದ ಐಟಮ್ಗಳು. ಜನ ತಿಳ್ಕೊಳ್ತಾರೆ ಏನಂತ ಹೇಳಿದ್ರೆ ಸೆಂಟ್ರಲ್ ಮಾರ್ಕೆಟ್ ತರಕಾರಿ ಅಂತ. ಇಲ್ಲ, ಅದು ಸುಳ್ಳು. ಅದೊಂದು ಮಾತಾಡುವಾಗ ಈಗ ಎಲ್ಲರೂ ಲೋಕಲ್ ಆಗಿ ಈಗ ಮಾತಾಡುವಾಗ ಸೆಂಟ್ರಲ್ ಕೇಂದ್ರ ಮಾರುಕಟ್ಟೆ ಅಂತ ಹೇಳಿದ್ರೆ ಹಣ್ಣು ಹಂಪಲು ಮತ್ತು ತರಕಾರಿ ಮಾತ್ರ ಭಾವಿಸ್ತಾರೆ. ಆದರೆ ಅದರ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ ಸುತ್ತಮುತ್ತ ಒಂದು ಮೊದಲ ಅಂತಸ್ತು ಎಲ್ಲ ಇರುವುದು ಇಂಥ ಬೇರೆ ಅಂಗಡಿಗಳೇ, ಎಲ್ಲ ವ್ಯಾಪಾರಸ್ಥರು, ಎಲೆಕ್ಟ್ರಿಕಲ್ ಐಟಮ್ಸ್ ಇದ್ದಿದೆ, ಎಲ್ಲ ಟೈಪ್ ಇದೆ. ಸೊ ನೀವು ಹೇಳುವಂತದ್ದು ಅವರೆಲ್ಲ ಈಗ ಮೊನ್ನೆ ಲಾಕ್ಡೌನ್ ಟೈಮ್ ಇಂದ ಬೀಗ ಹಾಕಿದವರು ಮತ್ತೆ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸರ್, ನನ್ನ ವೈಯಕ್ತಿಕ ಹೇಳ್ತೇನೆ, ನಮ್ಮಲ್ಲೇ ಈಗ ಸರ್ವಿಸ್ ಕೊಟ್ಟವರು ತುಂಬ ಮಂದಿ. ನಾವು ವಾಚ್ ಸರ್ವಿಸ್ ಮಾಡ್ತೇವೆ, ಇಂಥ ಎಲೆಕ್ಟ್ರಾನಿಕ್ಸ್, ನಮ್ದು ಬಿಸ್ನೆಸ್ ಎಲೆಕ್ಟ್ರಾನಿಕ್ಸ್. ಇಂಥ ಐಟಮನ್ನು ನಾವು ಕೆಲವರಿಂದ ಈಗ ಸರ್ವಿಸ್ಗೆ ನಮಗೆ ಕೊಟ್ಟಿರ್ತಾರೆ. ಆ ಕೊಟ್ಟ ಐಟಮನ್ನು ನಮಗೆ ಹಿಂದಿರುಗಿಸ್ಲಿಕ್ಕೆ ಇನ್ನೂ ಆಗಲಿಲ್ಲ. ಕಾರಣ ಎಲ್ಲರೂ ನಾವು ಓಪನ್ ಮಾಡಿದ ಇವತ್ತೇ ಬಾ ಅಂತೇಳಿ ನಮಗೆ ಎಲ್ಲರೂ ಆ ನಂಬರ್ ಇಲ್ಲ, ಅದು ಅಂಗಡಿದು ನಂಬರ್ ಇರೋದು, ಅಲ್ಲಿ ಲ್ಯಾಂಡ್ಲೈನ್ ನಂಬರ್ ಇರೋದು ಅಂಗಡಿದೆ. ಫೋನ್ ಮಾಡ್ತಾರೆ, ಅಲ್ಲಿಗೆ ಮಾಡ್ತಾರೆ. ಒಂದು ಕಸ್ಟಮರ್ ಬಂದು ಅವನಿಗೆ ಬೇಕಾಗಿ ನಾವು ಹೋಗಿ ಅಲ್ಲಿ ಓಪನ್ ಮಾಡಿ ಕೊಡ್ಲಿಕ್ಕೂ ಆಗುದಿಲ್ಲ. ಲಕ್ಷಾಂತರ ರೂಪಾಯಿ ಐಟಮ್ ಅದರೊಳಗಿದೆ. ನಮ್ದು ಮಾತ್ರ ಅಲ್ಲ, ತುಂಬಾ ಎಲ್ಲ ವ್ಯಾಪಾರಸ್ಥರ ಇದೇ ಪಾಡಾಗಿದೆ. ಅದನ್ನು ತೆಗಿಲಿಕ್ಕೆ ಬಿಡುವುದಿಲ್ಲ. ಅದರಲ್ಲಿ ಹಾಳಾಗುವ ಚಾನ್ಸ್ ಜಾಸ್ತಿ ಇದೆ, ನಷ್ಟ ಆಗ್ತದೆ, ಗ್ಯಾರಂಟಿ ಆಗ್ತದೆ ಅದರಲ್ಲಿ. ಮತ್ತೆ ನಿಮಗೊಂದು ಪ್ರಶ್ನೆ ನಂದು, ಜಸ್ಟ್ ಇಮೇಜ್ ಮಾಡಿ, ಒಂದು ಫುಲ್ ಆಕ್ಟಿವಿಟೀಸ್ ಇರುವಂತ ಒಂದು ಅಂಗಡಿಗಳು, ಒಂದಿಷ್ಟು ಅಂಗಡಿಗಳು, ಇಂಥ ಆರ್ಥಿಕ ಕುಸಿತ, ನಿರುದ್ಯೋಗ, ಅಂದ್ರೆ ಊಟಕ್ಕೆ ತತ್ವರಾದಂಥ ದಿನಗಳಲ್ಲಿ ನೀವು ಏಕಾಏಕಿ ಈಗ ಬಂದು ನಿಮ್ಮ ಸ್ಟುಡಿಯೋ ಬಂದ್ ಮಾಡಿ ಹೊರಡಿ ಹೇಳಿದ್ರೆ ಎಂತ ಇದಕ್ಕೆ ಅರ್ಥ ಉಂಟಾ? ಇದು ನನ್ನ ಅವರ ಪರವಾಗಿ ನನ್ನ ಪ್ರಶ್ನೆ. ಯಾರೇ ಆಗಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಬೇರೆ ಕಡೆ ಜಾಗ ಕೊಡ್ತೇವೆ, ಬನ್ನಿ, ಇಲ್ಲಿ ಇದೆ, ಏನು ಇಲ್ಲದೆ ಕೋವಿಡ್ ಹೆಸರಲ್ಲಿ. ಅಲ್ಲಿಗೆ ಬರುವ ಈಗ ಅದೇ ಮಲಾರ್ ಅವರೇ, ಈಗ MJಗೌಡ ಅವರು ಎತ್ತಿದ ಪ್ರಶ್ನೆ ಕೂಡ ಮತ್ತೆ ಹಸನ್ ಅವರು ಹೇಳಿದ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡ್ತಾ, ಈಗ ಜಿಲ್ಲಾಡಳಿತ ನಿಮಗೆ ಬೈಕಂಪಾಡಿಯಲ್ಲಿ ನೀವೆಲ್ಲ ಹೋಗಿ ಬೈಕಂಪಾಡಿಗೆ ಹೋಗಿ APMC ಯಾರ್ಡಲ್ಲಿ ವ್ಯಾಪಾರ ಮಾಡಿ ಅಂತ ಹೇಳಿತ್ತು.
ಅಲ್ವಾ? ಈಗ ಇವರು ಹಸನ್ ಅವರು ಹೇಳ್ತಾರೆ ಇರುವಂಥ ಎಲೆಕ್ಟ್ರಾನಿಕ್ಸ್ ಅಂಗಡಿಯವರು, ಬಟ್ಟೆ ಅಂಗಡಿಯವರೆಲ್ಲ ಹೋಗಿ ಅಲ್ಲಿ ಏನು ಮಾಡುವಂಥದ್ದು ಅಂತ. ಈಗ ನೀವು ಒಂದಷ್ಟು ಜನ ಸ್ವಲ್ಪ ಸಮಯದಲ್ಲಿ ಹೋದ್ರಿ ಅಲ್ವಾ, ತರಕಾರಿ ಅಥವಾ ಅವರು ಈ ಫ್ರೂಟ್ಸ್ ಮಾರಾಟಗಾರರೆಲ್ಲ. ಈಗ ಆ APMC ಆ್ಯಡಲ್ಲೇ ನಿಂತುಕೊಂಡು ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಆಗೋದಿಲ್ವ ಅಂತ ನೋಡಿ ಸರ್. ಯಾಕಂತ ಹೇಳಿದ್ರೆ ಎಲ್ಲ ಸಂದರ್ಭದಲ್ಲಿ ಕೂಡ ಜಿಲ್ಲಾಡಳಿತ ಇರ್ಬೋದು ಅಥವಾ ನಗರಾಡಳಿತ ಇರ್ಬೋದು ಹೇಳುವಂಥದ್ದು, ಜನರ ಮುಂದೆ ಇಡುವಂಥ ಪ್ರಶ್ನೆ ಅಥವಾ ಮಾಧ್ಯಮಗಳ ಮುಂದೆ ಇಡುವಂಥ ಪ್ರಶ್ನೆ, ನಾವು ಅವರಿಗೆ ಅಲ್ಲಿ ಜಾಗ ಕೊಟ್ಟಿದ್ದೇವೆ, ದೊಡ್ಡ ಏನು ಮಾರ್ಕೆಟಿಂಗ್ ಆ್ಯಡ್ ಅದು, ಅಲ್ಲಿ ಯಾಕೆ ಅವರು ವ್ಯಾಪಾರ ಮಾಡಬಾರ್ದು ಅಂತ. ಸರ್ ಅದಕ್ಕೆ ನಾನು ಆನ್ಸರ್ ಮಾಡ್ತೇನೆ. ನೋಡಿ, ಸೆಂಟ್ರಲ್ ಮಾರುಕಟ್ಟೆ ಅಂದ್ರೆ 50% ಕಸ್ಟಮರು ಕೇರಳ, ಕಾಸರಗೋಡಿಂದ ಬರುವಂತವರು. ಇಲ್ಲಿ ಹೋಲ್ಸೇಲ್ ಬಿಸ್ನೆಸ್ ಮಾಡುವವರು, ಫ್ರೂಟ್ಸ್ ಮತ್ತೆ ತರಕಾರಿಯವರು ಒಬ್ಬೊಬ್ಬರು ಲಕ್ಷಗಟ್ಟಲೆ ಸಾಲ ಕೊಟ್ಟಿದ್ದಾರೆ. ಯಾವುದೇ ಕಸ್ಟಮರ್ ಅಲ್ಲಿಗೆ ಬರ್ತಾ ಇಲ್ಲ. ಅವ್ರ ಕಾರಣ ನಮ್ಗೆ ದೂರ ಆಗ್ತದೆ, ಅಲ್ಲಿ ಬರ್ತಾ ಇಲ್ಲ ಅವರು. ಒಂದು ಪಾಯಿಂಟ್. ಎರಡನೇದು, ಇಲ್ಲಿ ಲೋಕಲ್ ಕಸ್ಟಮರ್ ಎಲ್ರಿಗೂ 1 kg ಟೊಮೆಟೊ ಅಲ್ಲಿಂದ ಇಲ್ಲಿ 1 ಲೋಡ್ ತರ 600 rupees ಅವರಿಗೆ ಒಂದು ರಿಕ್ಷಾದವರು ಬಾಡಿಗೆ ತೆಗಿತಾರೆ. ನಮ್ಮ ಸೆಂಟ್ರಲ್ ಮಾರುಕಟ್ಟೆಯಲ್ಲಿ 5 kg 20 rupees ಸಿಕ್ಕುವಂತದ್ದು ಈಗ ರಿಟೇಲ್ ಆಗಿ ತಗೊಳ್ಳಿಕ್ಕೆ ಹೋಗುವವನಿಗೆ ಹೋಲ್ಸೇಲ್ ಅವರು ನಮ್ಮ ಯಾವುದೇ ಕಸ್ಟಮರ್ ಅಲ್ಲಿ ಬರ್ತಾ ಇಲ್ಲ. ನಮ್ಗೆ ಮೊದಲಿನ ಸಾಲ ಕೊಟ್ಟದ ಆ ಸಾಲ ನಮ್ಗೆ ಅವ್ರ ರಿಟರ್ನ್ ವಸೂಲಿ ಆಗ್ತಾ ಇಲ್ಲ. ನಮ್ಗೆ ರೈತರಿಗೆ ಹಣ ಕೊಟ್ಟು ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಚೈನ್ ಉಂಟು ಅಂತ ಹೇಳಿದ್ರೆ ಅಂದ್ರೆ ಈ ಹೋಲ್ಸೇಲ್ ವ್ಯಾಪಾರಸ್ಥರಿಗೆಲ್ಲ ಜಿಲ್ಲೆಯ ಹೊರ ಜಿಲ್ಲೆಯಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೀವು ಏನು ತರಕಾರಿ ಫ್ರೂಟ್ಸ್ ಅನ್ನೆಲ್ಲ ಕೊಟ್ಟಿರಿ, ಸಾಲ ಕೊಡ್ತೀರಿ ಕ್ರೆಡಿಟ್ ಆಗಿ. ಹೋಲ್ಸೇಲ್ ಅಂದ್ರೆ ಸಾಲವೇ, ಕ್ರೆಡಿಟ್ ಅಲ್ಲಿ ಕೊಟ್ಟಿರ್ತೀರಿ. ಸೊ ಈಗ ಅವರು ಈ ಮಾರುಕಟ್ಟೆ ಮಂಗಳೂರು ಹಂಪನಕಟ್ಟೆಯಿಂದ ಅದು ಈಗ ಬೈಕಂಪಾಡಿಗೆ ಹೋದ ಕಾರಣಕ್ಕಾಗಿ ನಮಗೆ ಅದು ಓಡಾಟಕ್ಕೆ ವ್ಯವಹಾರಕ್ಕೆ ದೂರ ಆಗ್ತದೆ ಅಂತ ಅವ್ರು ಬರುದಿಲ್ಲ. ಒಂದು ಕೆಲವು ಅವರಿಗೆ ನೆಪ ಇರಬಹುದು, ಅವರಿಗೆ ಸಾಲ ತಿರುಗಿಸಿ ಕೊಡೋದು ಒಳ್ಳೆ ಒಂದು ಸೂಕ್ತ ಒಂದು ಟೈಮ್ ಇರ್ಬೋದು. ಅದೊಂದು ಜಾಣತನ ಇರ್ಲಿ, ಎಲ್ಲರ ನಾನು ಹೇಳ್ತಾ ಇಲ್ಲ, ಹಾಗೆ ಬರ್ತಾ ಇಲ್ಲ ಅಲ್ಲಿಗೆ ಬರ್ತಾ ಇಲ್ಲ. ಅಲ್ಲಿಗೆ ಕೇರಳದ ಯಾವುದೇ ಕಸ್ಟಮರ್ ಈಗ ಬರ್ತಾ ಇಲ್ಲ. 50% ಕಸ್ಟಮರ್ ಕಾಸರಗೋಡು ಆ ಕಡೆಯಿಂದ ಕಾಂಜಂಗಾಡುವರೆಗೂ ಸಪ್ಲೈ ಆಗ್ತದೆ. ಅವ್ರು ಯಾರು ಈ ಕಡೆ ಬರ್ತಾ ಇಲ್ಲ, ಅವ್ರ ಆ ಕಡೆ ಮತ್ತೆ ಈಗ ಅಲ್ಲಲ್ಲ, ಅದು ಒಂದು ಪ್ರಶ್ನೆ ಏನಿತ್ತು. ಈಗ ಈ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಗೇಟ್ ಎಲ್ಲ ಹಾಕಿದ್ರಲ್ಲ, ಆ ಟೈಮಲ್ಲಿ ಕಷ್ಟ ಆಯ್ತು ಅಂತ ಬರದೆ ಕೂತ್ಕೊಂಡ್ರ? ಅಲ್ಲ ಈಗ ಸಹ ಬರುದಿಲ್ಲ, ಈಗ ಕೂಡ ಬರುದಿಲ್ಲ, ಈಗ ಸಹ ಬರುದಿಲ್ಲ. ಒಂದೊಂದು ಅಂಗಡಿ ಮತ್ತೆ ಟ್ರೈ ಇದೆ, ನಮ್ದು ಫ್ರೂಟ್ಸ್ ಇದು ಟ್ರೈ ಇದೆ, ಟೊಮೆಟೊ ಟ್ರೈ ಇದೆ. ಒಬ್ಬೊಬ್ಬರದ್ದು 1 ಲಕ್ಷ ಟ್ರೈ ಇದೆ, ಎಲ್ಲ ಹೊರಗೆ ಇದೆ. 2-3 ಲಕ್ಷ ಟ್ರೈ ಇದೆ, ಒಂದೊಂದು ಟ್ರೈಗೆ 250 rupees ಇದೆ. ಅದು ನಮ್ಗೆ ರಿಟರ್ನ್ ಬರ್ತಾ ಇಲ್ಲ. ಕಸ್ಟಮರ್ ಬಂದ್ರೆ ಅಲ್ಲ ಅದು ಕೊಡುದು, ಅವ್ರು ಬರುದೇ ಇಲ್ಲ. ಈ ತರ ತುಂಬಾ ನಮ್ಗೆ ಸಮಸ್ಯೆ, ತುಂಬಾ ಪ್ರಾಬ್ಲಮ್ ಇದೆ ನನಗೆ. ಈಗ ಈ ಬೈಕಂಪಾಡಿಯಲ್ಲಿ ನಿಮಗೆ ಅಲಾಟ್ ಮಾಡಿದ ಜಾಗ ಉಂಟಲ್ಲ, ಅಲ್ಲಿ ಬೇರೆ ಏನಾದ್ರೂ ಸಮಸ್ಯೆ ಉಂಟಾ? ಈಗ ನೀವು ಹೇಳುವಂತದ್ದು ಈಗ ತುಂಬಾ ಸಮಸ್ಯೆ ಇದೆ, ಅಥವಾ ಈ ನಗರದಿಂದ ಹೊರಗಡೆ ಇರುವಂತವ್ರಿಗೆ ಬರುವಾಗ ಸ್ವಲ್ಪ ದೂರ ಆಗ್ತದೆ ಅಂತ ಒಂದು ವಿಚಾರ. ಸರಿ, ಅದಕ್ಕೆ ನಾನು ಹೇಳ್ತೇನೆ, ಇಲ್ಲಿವರು ಹೇಳ್ತಾ ಇದ್ದಾರೆ ಇದು ಬೀಳ್ಲಿಕ್ಕೆ ಆಗಿದೆ, ಇದು ಶಿಥಿಲಾವಸ್ಥೆಯಲ್ಲಿ ಇದೆ, ಸೆಂಟ್ರಲ್ ಮಾರ್ಕೆಟ್ ಶಿಥಿಲಾವಸ್ಥೆಯಲ್ಲಿ, ಅದನ್ನು ನಾವು ಡೆಮೊಲಿಷ್ ಮಾಡ್ತೇವೆ. ಅಲ್ಲಿ ನೋಡಿದ್ರೆ ನಾವು ರಾತ್ರಿ ಅವರು ಫ್ರೂಟ್ಸ್ ಎಲ್ಲ ಇಟ್ರೆ ಎಲ್ಲ ಸಿಮೆಂಟ್ ಎಲ್ಲ ಕೆಳಗೆ ಬಿದ್ದು ಎಲ್ಲ ಅನ್ನೋಪುರ ಹಾಲಾಗ್ತದೆ, ಎಲ್ಲ ಬಿಲ್ಡಿಂಗ್ಸ್ ಬರ್ತದೆ. ಇನ್ನೊಂದು ಅಲ್ಲಿ ಬಿಸಿಲಾದಾಗ ರಾತ್ರಿಯಲ್ಲಿ ಇಟ್ಟ ಐಟಮ್ ಎಲ್ಲ ಒಂಥರ ಏನೋ ಒಂದು ಕೆಮಿಕಲ್. ಅಲ್ಲ, ನಾವು ಕೂಡ ನೋಡಿದ್ದೇವೆ ಹಾವುಗಳೆಲ್ಲ ಬರ್ತದೆ ಅಂತ. ಹಾವುಗಳು ತುಂಬಾ ಬರ್ತದೆ ಅಂತ, ಹಾವುಗಳು ಬರ್ತಾ ಇರ್ತವೆ. ಅದು ಹಾವಿದೆ ಎಲ್ಲ ಹಾವುಗಳು ಬರ್ತಾ ಇರ್ತವೆ. ಮತ್ತೆ ಅಲ್ಲಿ ಬೇಸಿಗೆಗಾಲದಲ್ಲಿ ಬಿಸಿಲಿದ್ದಾಗ ಏನಲ್ಲಿ ಹಣ್ಣು ಹಂಪಲು ಮತ್ತೆ ತರಕಾರಿ ಬೆಳಿಗ್ಗೆ ಹೋಗುವಾಗ ಏನೋ ಅದು ಕೆಮಿಕಲ್ ಅಲ್ಲಿ ಇದಾಗ ಏನೋ ಪ್ರಾಬ್ಲಮ್ ಆಗಿ ಆತರ ಹೇಳ್ತಾರೆ. ಫ್ರೆಶ್ ಇರೋದಿಲ್ಲ, ವಿಪರೀತ ಬಿಸಿಲಿಗೆ, ಸುಡು ಬಿಸಿಲಲ್ಲ ಆದ್ರೆ ಅಲ್ಲಿ ಮತ್ತೆ ಕೆಮಿಕಲ್ ಇದು, ಅದು ಇಂಡಸ್ಟ್ರಿ ಏರಿಯಾ. ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಅದು ಕೆಮಿಕಲ್ ಕಾರ್ಖಾನೆ ಎಲ್ಲ ಫರ್ಟಿಲೈಸರ್ ಇರ್ತದೆ, ಮತ್ತೆ ಎಲ್ಲ ಕೆಮಿಕಲ್ಸ್. ನೋಡಿ ಅಲ್ಲಿ ರಾತ್ರಿ ನೀವು 9 ಗಂಟೆಗೆ ಹೋಗಿ ಜರ್ನಿ ಮಾಡುವಾಗ ಸ್ಮೆಲ್ಲೇ ಬೇರೆ ಇರ್ತದೆ. ಆ ಕಡೆ ಹೊಗೆ ಎಲ್ಲ ಕಪ್ಪಾಗಿ ರಾತ್ರಿ ಅವರು ಬಿಡ್ತಾರೆ, ರೋಡ್ ಅಲ್ಲಿ ಸಂಜೆ ಹೊತ್ತಿಗೆ ಹೋದಾಗ ಕಾಣಿಸ್ತಾ ಇರ್ತದೆ ಹೊಗೆ. ಮಾತ್ರ ಅಲ್ಲ, ರಾತ್ರಿಯಲ್ಲಿ ಅವ್ರ ಫ್ಯಾಕ್ಟ್ರಿ ಚಾಲು ಮಾಡುದೆಲ್ಲ ರಾತ್ರಿಯಲ್ಲಿ, ಎಲ್ಲಾ ಫ್ಯಾಕ್ಟ್ರಿ ಶುದ್ಧ ವಿಷಾನಿಲ MCF ಆಗಿರಬಹುದು, ತರಕಾರಿ ಮತ್ತು ಹಣ್ಣು ತಿನ್ನುವ. ಈಗ ಇನ್ನೊಂದು ನಾನು ಹೇಳ್ತೇನೆ ಸರ್, ಇದು ಇವರು ತರಕಾರಿ ಮತ್ತೆ ಹಣ್ಣಿಗೆ ಓಕೆ, ಉಳಿದ ಅಂಗಡಿಯವರಿಗೆಲ್ಲ ಎಂತ ಮಾಡ್ತೀವಿ?
ನೋಡಿ ಸರ್, ಇನ್ನೊಂದು ನಾನು ಹೇಳ್ತಾ ಇದ್ದೇನೆ APMC ಅಲ್ಲಿ ಕ್ಲಿಯರ್ ಆಗಿ APMC ಅಲ್ಲಿ ಸಾಧ್ಯವೇ ಇಲ್ಲ. ಅದೇ ಈಗ ಅಲ್ಲ, ಅದು ಆ ಪ್ರಶ್ನೆ ಪೆಂಡಿಂಗ್ ಉಂಟು. ಹಸನ್ ಅವರೇ, ಈಗ ಅದೇ ಈ ಜಿಲ್ಲಾಡಳಿತ ತೋರಿಸಲಿಕ್ಕೆ ನಿಮಗೆ ಕರೆಕ್ಟ್ ಅಲ್ಲಿ ಏನು APMC ಮಾರುಕಟ್ಟೆಯಲ್ಲಿ ತರಕಾರಿಯವರು, ಫ್ರೂಟ್ಸ್ನವರು, ವ್ಯಾಪಾರಸ್ಥರಲ್ಲಿ ಹೋಗಿ ಅಂತ ಹೇಳಿತ್ತು. ಈಗ ನೀವು ಹೇಳಿದಾಗೆ ಇದೇ ಸೆಂಟ್ರಲ್ ಮಾರ್ಕೆಟ್ ಬಿಲ್ಡಿಂಗ್ನಲ್ಲೇ ಇರುವಂತ ಇತರ ವ್ಯಾಪಾರಿಗಳು ಅವ್ರು ಫ್ರೂಟ್ಸ್ ಮಾರಾಟ ಮಾಡೋದಿಲ್ಲ, ತರಕಾರಿಯೂ ಮಾರಾಟ ಮಾಡೋದಿಲ್ಲ. ನೀವು ಹೇಳಿದಾಗೆ ವಾಚ್ ಸರ್ವಿಸ್, ಎಲೆಕ್ಟ್ರಾನಿಕ್ಸ್ ಐಟಮ್ಗಳು, ಬಟ್ಟೆ ಬರೆಗಳನ್ನು ಮಾರ್ತಾರೆ. ಅವರು ಅಲ್ಲಿ ಹೋದ್ರೆ ಏನು APMC ಯಾರ್ಡ್ಗೆ ಹೋದ್ರೆ ಅಲ್ಲಿ ನಿಮಗೆ ಪ್ರಯೋಜನ ಆಗ್ತದಾ? ಅಲ್ಲಿ ಸೂಕ್ತ ವ್ಯವಸ್ಥೆನೇ ಇಲ್ಲ ಸರ್. ಸೂಕ್ತ ವ್ಯವಸ್ಥೆ ಅಂತ ಹೇಳಿದ್ರೆ ಅವರಿಗೆ ಲೈಸೆನ್ಸ್, ಅದು ಅಗ್ರಿಕಲ್ಚರಲ್ ಪ್ರೊಡ್ಯೂಸರ್ಸ್ ಮಾರ್ಕೆಟಿಂಗ್ ಸೊಸೈಟಿ, ಪರ್ಮಿಷನ್ ಇಲ್ಲ ಅಲ್ಲಿ. ಬೇರೆ ವ್ಯಾಪಾರಕ್ಕೆ ಅಲ್ಲಿ ಅನುಮತಿ ಇಲ್ಲ. ಅಲ್ಲಿ ಬರೀ ಹಣ್ಣು ಹಂಪಲು ಮಾಡಬಹುದು. ಅದು ಅಲ್ಲಿ ಚಿಲ್ಲರೆ ಹಣ್ಣು ಹಂಪಲು ತರಕಾರಿ ಚಿಲ್ಲರೆ ವ್ಯಾಪಾರಕ್ಕೂ ಅಲ್ಲಿ ಅನುಮತಿ ಇಲ್ಲ. ಈಗ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಪ್ರತಿ ಬಾರಿನೂ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು, ಅಧಿಕಾರದಲ್ಲಿರುವವರು ಹೇಳುವಂತದ್ದು ನಾವು ಅವರಿಗೆ APMC ಅಲ್ಲಿ ಜಾಗ ಕೊಟ್ಟಿದ್ದೇವೆ ಅಂತ. APMC ಅಲ್ಲಿ ಕೊಡ್ತಾರೆ. ನೀವು APMC ಕಾಯ್ದೆಯನ್ನು ಕೂಡ ಹೇಳ್ತಾ ಇದ್ದಾರೆ ಮಲಾರ್ ಅವರೇ. ಅಲ್ಲಿ ತರಕಾರಿ ಉತ್ಪನ್ನಗಳು ಹೋಲ್ಸೇಲ್ ಮಾತ್ರ, ಬಟ್ಟೆ ಬರೆಗಳನ್ನು ಸ್ಟೇಷನರಿ ಸೊತ್ತುಗಳನ್ನು ಮಾರುವಾಗಿಲ್ಲ ಸರ್. 21 ಇದೇ ಮಾರ್ಚ್ ಅಲ್ಲಿ ಲಾಕ್ಡೌನ್ ಪೀರಿಯಡ್ ಅಲ್ಲೇ ಇವರಿಗೆ ಟ್ರೇಡ್ ಲೈಸೆನ್ಸ್ ಎಲ್ಲರಿಗೂ ರಿನ್ಯೂವಲ್ ಮಾಡಿದೆ. ಒಂದು 2019ರಲ್ಲಿ 3 ವರ್ಷಕ್ಕೆ ನಮಗೆ ಫಿಕ್ಸ್ ರೆಂಟ್ ಮಾಡಿ ಇನ್ನು 3 ವರ್ಷ 22 ಮಾರ್ಚ್ ವರೆಗೆ ನಮಗೆ ಅಗ್ರಿಮೆಂಟ್ ಇದೆ. ಇದು ಮಹಾನಗರ ಪಾಲಿಕೆ ಕೊಟ್ಟಿರುವಂತದ್ದು. ಇನ್ನು 2027-2ರಲ್ಲಿ 19 ಅಂಗಡಿಯನ್ನು ಬೇರೆಯವರ ಹೆಸರು ಚೇಂಜ್ ಏನ್ ಹೇಳ್ತಾರೆ ಅದಕ್ಕೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ. ನಿಮಗೆ 3 ವರ್ಷಕ್ಕೆ ಏನು ಇಷ್ಟು ರೆಂಟ್, 3 ವರ್ಷದ ಅವಧಿಗೆ ನಿಮಗೆ ಫಿಕ್ಸ್ ರೆಂಟ್ ಅಂತೆಲ್ಲ. ಈಗ ಓಕೆ ನೀವು ಹೇಳುವಂತದ್ದು ಲೈಸೆನ್ಸ್ ರಿನ್ಯೂವಲ್ ಮಾಡಿದ್ದಾರೆ, ಅವರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರೆ. ಕೋವಿಡ್ ಆದ್ಮೇಲೆ, ಹೌದು, ಕೋವಿಡ್ ಆದ್ಮೇಲೆ. ಆ ನಂತರ 3 ವರ್ಷಕ್ಕೆ ರೆಂಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಟಿಲ್ 2022 ತನಕ. ನಾವು ಈ ವಿಷಯ ಮತ್ತೆ ನಾನು ಮಾತಾಡ್ತೇನೆ. ನೀವು ಸಣ್ಣ ಬ್ರೇಕ್ ತಗೊಳ್ಳೋ ವೀಕ್ಷಕರಿಗೆ, ಸಣ್ಣ ಬ್ರೇಕ್ ನಂತರ ಈ ಒಂದು ಚರ್ಚೆ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸೆಂಟ್ರಲ್ ಮಾರ್ಕೆಟ್ ಮತ್ತೆ ಮುಖಭಂಗ, ಈ ಒಂದು ಚರ್ಚೆಯ ಒಂದು ಕಾರ್ಯಕ್ರಮಕ್ಕೆ ನಾನು ಮತ್ತೆ ಅತಿಥಿಗಳನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ದಿವಸ ನಮ್ಮ ಜೊತೆಗೆ ಈ ಒಂದು ಪ್ಯಾನಲ್ನಲ್ಲಿ ಭಾಗವಹಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾಗಿದ್ದ MG ಹೆಗ್ಡೆ ಅವರು, ಮತ್ತು ಸೆಂಟ್ರಲ್ ಮಾರ್ಕೆಟ್ನ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರುವಂಥ ಹಸನ್ ಕೆಮ್ಮಿಂಜೆ ಅವರು, ಮತ್ತು ಕಾನೂನು ವಿಭಾಗದ ಅಲ್ಲಿ ಸಂಚಾಲಕರಾಗಿರುವಂಥ ಅನೀಪ್ ಮಲಾರ್ ಅವರು. ಇದು ನಾವು ಆಗಲೇ ಚರ್ಚೆ ಮಾಡ್ತಾ ಇದ್ದಾಗೆ APMC ಅಲ್ಲಿ ನಿಮಗೆ ಜಾಗ ಕೊಟ್ಟರು, ಅಲ್ಲಿ ಯಾಕಂದರೆ ಜಿಲ್ಲಾಡಳಿತ ಪದೇ ಕೇಳುವಂಥ ಪ್ರಶ್ನೆ, ನಾವು ಅಲ್ಲಿ ಜಾಗ ಕೊಟ್ಟಿದ್ದೇವೆ, ನೀವು ಯಾಕೆ ಹೋಗಬಾರ್ದು ಅಂತ. ಇದು ನೀವಿಬ್ಬರು ಹೇಳಿದ್ರಿ, ಅಲ್ಲಿ ತರಕಾರಿ ಮಾರಲಿಕ್ಕೂ ವ್ಯವಸ್ಥೆ ಇಲ್ಲ, ಯಾಕಂದರೆ ಬಿಲ್ಡಿಂಗ್ ಎಲ್ಲ ಸೋರ್ತದೆ. ಮತ್ತು ನೀವು ಹೇಳ್ತೀರಿ ಅಲ್ಲಿ APMC ಆಕ್ಟ್ ಪ್ರಕಾರ ಈ ತರಕಾರಿ ಉತ್ಪನ್ನಗಳನ್ನಲ್ಲದೆ ಬೇರೆ ವ್ಯಾಪಾರ ಮಾಡುವ ಹಾಗಿಲ್ಲ ಅಂತ. ರಿಟೇಲ್ ಇಲ್ಲ, ತರಕಾರಿ ಕೂಡ ರಿಟೇಲ್ ಇಲ್ಲ, ತರಕಾರಿಯನ್ನು ಕೂಡ ಅಲ್ಲಿ ಹೋಲ್ಸೇಲ್ ಮಾತ್ರ ಮಾಡಬೇಕಂತ. ಓಕೆ, ಈಗ ನಾನು ಮೂಲ ಒಂದು ಪ್ರಶ್ನೆಗೆ ಬರುವಂಥದ್ದು, ಈ ಪ್ರಶ್ನೆ ಈ ಒಟ್ಟು ವಿಷಯಗಳು ಇಷ್ಟು ಜಟಿಲ ಹೋಗ್ಲಿಕ್ಕೆ ಈಗ ಕಾರಣ, ನಾನು ಜಿಲ್ಲಾಡಳಿತ ಕಾರಣವ ಅಥವಾ ವ್ಯಾಪಾರಸ್ಥರು ಕಾರಣವ, ನಾಗರಿಕರು ಕಾರಣವ, ಅದು ನೀವೇ ಹೇಳಬೇಕು. ಯಾಕಂತ ಹೇಳಿದ್ರೆ ಈ ಕೋವಿಡ್ ಟೈಮಲ್ಲಿ ಸಡನ್ನಾಗಿ ಡಿಸಿಷನ್ ತಗೊಂಡ್ರು, ಮಾರುಕಟ್ಟೆಯನ್ನು ಬಂದ್ ಮಾಡಿ ಅಂತ. ಈ ಡಿಸಿಷನ್ ಉಂಟಲ್ಲ MG ಹೆಗ್ಡೆ ಅವರೇ, ಈ ಡಿಸಿಷನ್ ಬಗ್ಗೆ ನೀವು ಏನು ಹೇಳ್ತೀರಿ? ನೋಡಿ, ದೇಶದಲ್ಲಿ ಹುಡುಕಿ ಅನ್ನ ಕೊಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಸಿದವರನ್ನು ಹುಡುಕಿ ಅನ್ನ ಕೊಡಬೇಕು, ಕಿಟ್ಟು ಕೊಡಬೇಕು ಹೇಳುವಂಥ, ಹೌದಾ? ಇಂಥ ಪರಿಸ್ಥಿತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಸಾವಿರಾರು ಜನ, ಇಂಡೈರೆಕ್ಟ್ ಆಗಿ ಲಕ್ಷಗಟ್ಟಲೆ ಜನ ಜೀವನ ಮಾಡುವಂಥ ಒಂದು ವ್ಯವಸ್ಥೆ. ಓಕೆ, ಫೈನ್. ಆಗ ಕೋವಿಡಲ್ಲಿ ಪ್ರಾಬ್ಲಮ್ ಆಗ್ತದೆ, ಎಲ್ಲ ಇಡೀ ದೇಶದಲ್ಲಿ ಬಂದ್ ಮಾಡಿದ್ದಾರೆ, ಅದು ಬಂದು. ಈಗ ನೀವು ಮತ್ತೆ ಕಂಟಿನ್ಯೂಷನ್ ಕೋವಿಡ್ ಹೇಳಿ ಕಾರಣ ಕೊಡ್ತಾದ್ರೆ, ಈಗ ನೀವು ಸೆಂಟ್ರಲ್ ಮಾರ್ಕೆಟ್ ಸುತ್ತಮುತ್ತಲ ಶೀಟ್ ಹಾಕಿ ಅಲ್ಲಿ ಬೀದಿ ಬದಿಯವರಿಗೆ ಕೊಟ್ಟಿದ್ದೀರಲ್ಲ, ಅದು ಕೋವಿಡ್ಗೆ ಸಮಸ್ಯೆ ಆಗುತ್ತಿಲ್ವಾ? ಇದು ಕ್ವಶನ್. ಎರಡನೇದು, ಬಸ್ಸಿನಲ್ಲಿ ನೀವು ಲಾಕ್ಡೌನ್ ಅಲ್ಲ, ಅದಕ್ಕೆ ಬರ್ತೇನೆ. ನಾನು ಕೇಳುವಂಥದ್ದು, ಕೋವಿಡ್ನ ನೆಪ ಹೇಳಿ ಇವರನ್ನು ಸ್ಥಳಾಂತರ ಮಾಡಿದ್ದುಂಟಲ್ಲ, ಇದು ನನಗೆ ಅನ್ನಿಸೋದು ಏನು ಸ್ಮಾರ್ಟ್ ಸಿಟಿ ಅವರ
ಒಂದು ದೊಡ್ಡ ಭ್ರಷ್ಟಾಚಾರದ ಏನು ಪ್ಲಾನಿಂಗ್ ಇದು, ಬಿಲ್ಡಿಂಗ್ ಕಟ್ಟಲಿಕ್ಕಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಸಿಸ್ಟಮೆಟಿಕ್ ಪ್ಲಾನ್ ಹೌ ಟು ಮೇಕ್ ಮನಿ ಸ್ಟಾರ್ಟಿಂಗ್ ದಿಸ್ ಪ್ರಾಜೆಕ್ಟ್. ನಾನು ನೇರ ಹೇಳುದು, ಇಲ್ಲದೆ ಹೋದರೆ ಆ ಪ್ರಾಜೆಕ್ಟಿಗೆ ಪಬ್ಲಿಕ್ಕಿಗೆ ಮಾಡಿದ್ದಾರಾ, ಪಬ್ಲಿಕ್ ಡೊಮೈನ್ ಹಾಕಿದಾರಾ, ಅದಕ್ಕೆ ಏನಾದ್ರು ಅಪ್ರೂವಲ್ ಆಗಿದಾ? ಏನಿಲ್ಲ. ಮತ್ತು ಇವತ್ತಿನ ಕಾನೂನಿನ ಪ್ರಕಾರ ಇಂಥ ಡೆವಲಪ್ಮೆಂಟ್ ವರ್ಕಿಗೆ ದುಡ್ಡು ಖರ್ಚು ಮಾಡಬಾರ್ದು. ಈ ಕೋವಿಡ್ ಹಿನ್ನೆಲೆಯಲ್ಲಿ ಅದರದೇನು ಎಮರ್ಜೆನ್ಸಿ ಇಂಥದ್ದನ್ನೆಲ್ಲ ಮಾಡಬಾರ್ದು ಹೇಳಿ ಇನ್ಸ್ಟ್ರಕ್ಷನ್ ಇದೆ. ಅದ್ರ ಮೇಲೆ ನೀವು ಹಿಂದಿಲ್ಲ ಮುಂದಿಲ್ಲ, ಅಂಗಡಿಯವರು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಅವಳ ಅಂಗಡಿಯಲ್ಲಿರುವ ಸಾಮಾನಿಗೆ ಅಪ್ಪ ಅಮ್ಮ ಇಲ್ಲ ಹೇಳಿ ಮಾಡಿ ಏಕಾಏಕಿ ನೀವು ಹೋಗಿ ಹೇಳ್ತೀರಿ. ಆಮೇಲೆ ಕೋವಿಡ್ ಹೇಳ್ತೀರಿ, ಅಲ್ಲಿ ಶೀಟ್ ಹಾಕಿ ಪುನಃ ಇಡೀ ಅಲ್ಲಿ ಸುತ್ತಮುತ್ತ ರಶ್ ಮಾಡಿದ್ದೀರಿ. ನಾನೀಗ ನೀವು APMC ಅವರಿಗೆ ಕೇಳುದು, ಸನ್ಮಾನ್ಯ ಯಾರೋ ಅಧ್ಯಕ್ಷರಲ್ಲಿ ಈಗ ಕೃಷ್ಣರಾಜ ಹೆಗಡೆ ಅವರು, ನೀವು ಅಲ್ಲಿ ಕೋವಿಡ್ ಆಗ್ತದೆ ಹೇಳಿ ನೀವು ಲೆಟರ್ ಕೊಡ್ತೀರಲ್ಲ, ಕೃಷ್ಣರಾಜ ಹೆಗಡೆ ಅವರಿಗೆ ನಾನು ನೇರವಾಗಿ ಕೇಳ್ತೇನೆ, ನಿಮ್ಮ ಹುನ್ನಾರ ಏನು? ನಿಮಗೆ ಅಲ್ಲಿ ಜನ ಬೇಕು ಏನು? ಅದು ಬಿದ್ದೋಗಿದೆ APMC ಅಲ್ಲಿ ಜನ, ಆಯ್ತು ಮಾಡಿ ಸಂತೋಷ. ಆದ್ರೆ ನೀವು ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಬಿಟ್ಟ ಮೇಲೆ ಜನರನ್ನು ಸೆಂಟ್ರಲ್ ಮಾರ್ಕೆಟಲ್ಲಿ ಎಂತ ಉಳಿತು ಕೋವಿಡ್? ಈಗ ಬಸ್ಸಿನಲ್ಲಿ ಒಟ್ಟಾರೆ ಹೋಗ್ತಾ ಇದ್ದಾರೆ, ಅದೇ ಜನ ಅಲ್ಲ ನೀವು ಮಾರ್ಕೆಟಿಗೆ ಬರುದು. ಸೊ ಇದೆಲ್ಲ ಲಾಜಿಕ್ ಅಲ್ಲ. ಇದರ ಹಿಂದೆ ರಾಜಕೀಯ ಇದೆ, ಇದರ ಹಿಂದೆ ಭ್ರಷ್ಟಾಚಾರದ ವಾಸನೆ ಅಂತ ಹೇಳಿದ್ರೆ ಕೇವಲ ಸೆಂಟ್ರಲ್ ಮಾರ್ಕೆಟ್ ಅನ್ನು ಮಾತ್ರ ಅಲ್ಲಿ ಶಿಫ್ಟ್ ಮಾಡಬೇಕನ್ನೋ ರಾಜಕೀಯನ 100%. ಯಾಕೆಂತಂದ್ರೆ ನಿಮಗೆ ಅಫ್ಕೋರ್ಸ್ ನೋಡಿ, ನಿಮ್ಮ ನಿಮ್ಮ ಇವ್ರದ್ದು ನಿಮ್ಮ 1 ಗಂಟೆ ಚರ್ಚೆ ಸಾಕಾಗುದಿಲ್ಲ. ನೀವು ಇಡೀ ದಿವಸ ಟೌನ್ ಹಾಲ್ ಎದುರಿಗೆ ಎಂತ ಮಾಡ್ತೀರಿ ನೀವು? ಅಲ್ಲ, ಸುರಂಗ ಮಾರ್ಗ ಅಂಡರ್ ಪಾಸ್ ಮಾಡ್ತೀರಿ. ಈಚೆಯಿಂದ ಹೇಳ್ತೀರಿ DC ಆಫೀಸ್ ಕೊಂಡೋಗ್ತೇವೆ, ಸೆಂಟ್ರಲ್ ಮಾರ್ಕೆಟ್ ಸುರಂಗ ಯಾರಿಗೆ? ಇವರಿಗೆ ಆಫೀಸರ್ಸ್ನವರಿಗೆ ಮಲಗಲಿಕ್ಕ ರಾತ್ರಿ ರೈಲ್ವೆ ಸ್ಟೇಷನ್ ಜಂಕ್ಷನ್ ಅಲ್ಲಿ ಆಯ್ತು. ಅಲ್ಲ, ಸುರಂಗ ಯಾರಿಗೆ ಮಲಗಲಿಕ್ಕ ಮಹಾನಗರ ಪಾಲಿಕೆಯವರಿಗೆ? ವಾಟ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್? ನೀವು ಅದನ್ನು ಮಾಡ್ತಾ ಇದ್ದೀರಿ ಅಂತ ಆದ್ರೆ ಯಾಕೆ ಮಾಡಿದ್ರಿ? ಅದೆಷ್ಟು? 1 ಕೋಟಿ ಚಿಲ್ಲರೆ, 6 ಕೋಟಿ ಚಿಲ್ಲರೆ, 1 ಕೋಟಿ ಗಡಿಯಾರ ಇಡ್ಲಿಕ್ಕೆ ನೀವು ಅದು ಹೇಳ್ತೀರಿ. DC ಆಫೀಸ್ ಹೋಗ್ತದೆ, ಬಸ್ ಸ್ಟ್ಯಾಂಡ್ ಮಾಡ್ತೇನೆ ಹೇಳ್ತಾ ಇದ್ದೀರಿ, ಇಲ್ಲಿ ದುಡ್ಡು ಹಾಕ್ತೀರಿ. ಸೊ ಈ ಪ್ಲಾನಿಂಗ್ ಕೂಡ ಇದು ನಿರ್ದಿಷ್ಟವಾಗಿ ಇದರ ಹಿಂದೆ ಏನೋ ವ್ಯಾವಹಾರಿಕವಾದಂತ ಲಾಭ ಮತ್ತು ರಾಜಕೀಯ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ನೀವು ವ್ಯವಹಾರ ಹೇಳುವಾಗ ಮತ್ತೆ ಆಗ ನೀವು ಹೇಳಿದ ವಿಷಯ ನೆನಪಾಯ್ತು ಅಂತ ಹೇಳಿದ್ರೆ, ನೀವು ಈಗ ಏನು ಇಂಟ್ರಿಮ್ ಮಧ್ಯಂತರ ಆದೇಶದಲ್ಲಿ ಏನು ಅಥವಾ ನಿಮ್ಮ ಇದರಲ್ಲಿ ಏನು ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ನೀವು ಕೇಳಿರ್ತೀರಿ ಪರಿಹಾರ ಕೊಡಬೇಕು ನಮಗೆ ಅಂತ. ಯಾಕಂದ್ರೆ ಇಷ್ಟು ತಿಂಗಳು ನಮ್ಮ ವ್ಯಾಪಾರ ಮುಚ್ಚಿ ನಮಗೆ ನಷ್ಟ ಆಯಿತು ಅಂತ. ದಿನಕ್ಕೆ 3,000 ರೂಪಾಯಿ. ಒಂದು ವೇಳೆ ಅದು ನಿಮ್ಮ ಪರವಾಗಿ ಬಂದರೆ ಈ ಪಾಲಿಕೆಯವರು ಎಷ್ಟು ಕೊಡಬೇಕಾದಿತ್ತು? 25 ಕೋಟಿ ಹತ್ತತ್ರ ಇವತ್ತಿನವರೆಗೆ. ಅಂದ್ರೆ ಅಲ್ಲಿ ಎಷ್ಟು ಅಂಗಡಿಗಳಿದ್ದಾವೆ ಅಂತ ಯಾವ ಬಂದ್ರೆ ಅಂತಲ್ಲ, ನಾನು ಐ ಆಮ್ ವೆರಿ ಕ್ಲಿಯರ್, ಓದಿದ್ದೇನೆ, ಎಲ್ಲ ನೋಡ್ತಾ ಇದ್ದೇನೆ, ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಅಂದಾಜು ಎಷ್ಟು ಅಂಗಡಿಗಳಿರುವಂತದ್ದು? 450 ಅಂಗಡಿಗೆ 450 ಅಂಗಡಿಗಳು 3,000 ಹಾಗೆ ದಿನಕ್ಕೆ 3,000 ರೂಪಾಯಿ. 450 ಅಂಗಡಿಗಳಿಗೆ ದಿನಕ್ಕೆ 3,000 ರೂಪಾಯಿಗೆ ಪರಿಹಾರ ಕೊಡಬೇಕು. ನೋಡಿ, ಕೋವಿಡ್ ಹಿನ್ನೆಲೆಯಲ್ಲಿ ತಿಂಗಳಿಗೆ 4,500 ಕೋಟಿ ಆಗ್ತದೆ ಅಂತ ಹೇಳುದು ನೀವು. ಕೋವಿಡ್ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಅದನ್ನ ಸೀರಿಯಸ್ ಆಗಿ ತಗೊಂಡಿದೆ. ಅವರಲ್ಲಿ ಹಂತವಾಗಿ ಪ್ರತಿ ಹಂತದಲ್ಲೂ ಅವರಿಗೆ ಚೀಮಾರಿ ಹಾಕಿದ್ದಾರೆ. ಇವರ ಯಾವ ನಮ್ಮ ಡಿಮಾಂಡ್ ಕೂಡ ಅಲ್ಲಿ ರಿಜೆಕ್ಟ್ ಆಗಲಿಲ್ಲ ಇವತ್ತಿನವರೆಗೆ. ಹಾಗಿರುವಾಗ ಅದು 3,500 ಕೋಟಿ ಬಂದ್ರೆ ಅಲ್ಲ, ಆಲ್ಮೋಸ್ಟ್ ಏನು ಇನ್ನೊಂದು ಸಣ್ಣ ಆರ್ಡರ್ಗೆ ಬಾಕಿ ಅದಷ್ಟೇ. ಈಗ ಇದೆಲ್ಲ ಮಾಡಿದ ಮೇಲೆ ಕೋರ್ಟ್ ಹೇಳ್ತದೆ, ಆಯ್ತಪ್ಪ ಇಷ್ಟು ದಿವಸ ಪರಿಹಾರದೊಂದು ಉಂಟಲ್ಲ, ಅದೇ ಅಂತ ಇತ್ಯರ್ಥ ಆಗ್ಲೇಬೇಕಲ್ಲ. ಅಂದ್ರೆ ನೀವು ಹೇಳುವಂತ ಸುಮಾರು ಒಂದು 5 ತಿಂಗಳ ಅವಧಿಗೆ 5-6 ತಿಂಗಳ ಅವಧಿಗೆ ತಿಂಗಳಿಗೆ 4,500 ಕೋಟಿಯಾಗಿ ಪರಿಹಾರ ಕೊಡುವಂತ ಪ್ರಶ್ನೆ ಬಂದಿತ್ತು ಅಂತ. ಸುಮಾರು 20-25 ಕೋಟಿ ಅಷ್ಟು. ಈ ದುಡ್ಡು ಸಪೋಸ್ ಕೊಡಬೇಕಂತ ಆದ್ರೆ ಕೋರ್ಟ್ ಆರ್ಡರ್ ಬಂದರೆ ಈ ದುಡ್ಡು ಯಾರ ಪಾಕೆಟ್ ಇಂದ ಈ ದುಡ್ಡು ಕೊಡುದು? ತಲೆ ಸರಿ ಇಲ್ಲದೆ ನಾವು ಎಲ್ಲದಕ್ಕೂ ಜೈ ಹಾಕಿಕೊಂಡು ಮುಚ್ಚಿಕೊಂಡು ಟ್ಯಾಕ್ಸ್ ಕಟ್ತೇವಲ್ಲ ನಾವು. ಜಿಲ್ಲಾಡಳಿತ ಅಥವಾ ನಗರ ಪಾಲಿಕೆ ಅಲ್ಲ, ಅವನ ಸಂಬಳದಿಂದ ಹೋಗುದಲ್ಲ. ಮುಚ್ಚಿಕೊಂಡು ನಾವು ಯಾರನ್ನು ಪ್ರಶ್ನೆ ಮಾಡಬೇಡಿ, ಯಾರನ್ನು ಚರ್ಚೆ ಮಾಡಬೇಡಿ, ನಾವು ಅತೀತರು ಅಂತ ಹೇಳಿಕೊಂಡು ಬೊಂಬೆ ಹೊಡ್ಕೊಂಡು ನಾವು ಮನೆಯಲ್ಲಿ ಪ್ರಶ್ನೆ ಕೇಳಬಾರ್ದಪ್ಪ, ಏನು ಮಾತಾಡಬಾರ್ದಪ್ಪ, ಹೇಳಿ ಟ್ಯಾಕ್ಸ್ ಕಟ್ಟಿ ಬರ್ತೇವೆ. ಆ ಟ್ಯಾಕ್ಸಿನ ಹಣ ಹೋಗ್ತದೆ. ಅಲ್ಲ, ಇನ್ನೊಂದಿದೆ, ಇವರಿಗೆ ಬಾಡಿಗೆ ಎಷ್ಟು ಹೋಯ್ತು? ಮಹಾನಗರ ಪಾಲಿಕೆಗೆ ಲಾಸ್ ಎಷ್ಟಾಯ್ತು? ಇದು ಲಾಸು, ಇವರ ವ್ಯಾಪಾರದಿಂದ ಲಾಸು, ಜನರಿಗೆ ಲಾಸು, ಪ್ರತಿ ಒಬ್ಬರಿಗೂ ಲಾಸು. ಇದರ ಇಂಪ್ಯಾಕ್ಟ್ ಇವನ್ ಬಸ್ಸಿನವರಿಗಾಗಿದೆ. ನೋಡಿ, ಇದು ಚೈನ್ ಸಿಸ್ಟಮ್. ಬಸ್ಸು ಮತ್ತೆ ಸುತ್ತಮುತ್ತಲಿನ ಹೋಟೆಲ್ಗಳು, ವ್ಯಾಪಾರಿ ಕೇಂದ್ರಗಳು ಎಲ್ಲರಿಗೂ ಲಾಸೇ. ಅದಕ್ಕೆ ನೀವೇನ್ ಮಾಡ್ಬೇಕು, ಒಂದು ಪ್ಲಾನ್ ಮಾಡಿ
ನೀವು ವ್ಯವಸ್ಥೆ ಮಾಡಿ ಪ್ಲಾನ್ ವಿಚಾರ ಮಾತಾಡುವ. ಈಗ ಮಲಾರ್ ಅವರೇ, ಈ ಒಟ್ಟು ಈಗ ಒಂದು ಲಾಕ್ಡೌನ್ ದಿವಸದ ಅನಂತರದಿಂದ ಅಂದರೆ ಏನು ನಿಮ್ಮನ್ನು ಸ್ಥಳಾಂತರ ರಾತ್ರೋರಾತ್ರಿ ಮಾಡಿಬಿಟ್ರಲ್ಲ, ಆ ನಂತರದಿಂದ ಇವತ್ತಿನ ತನಕ ಯಾವೆಲ್ಲ ಏನು ಆದೇಶಗಳು, ಮರು ಆದೇಶಗಳು, ಸ್ಟೇ ವಿಕೆಟ್ ಯಾವುದೆಲ್ಲ ಆಯಿತು ಒಂಚೂರೊಂದು? ನಮ್ದು ಸ್ಟೇ ವೆಕೆಟ್ ಯಾವುದು ಅವರಿಂದ ಮಾಡ್ಲಿಕ್ಕೆ ಆಗಿಲ್ಲ. ನಮ್ದು ಎಲ್ಲ ಅಲ್ಲ, ಈಗ ನೋಡಿ ಅವರ ಆದೇಶಕ್ಕೆ ನಮಗೆ ಈಗ ಅವರು ಒಂದು ಆದೇಶ ಕೊಟ್ಟರು, ನೀವು ರಾತ್ರೋರಾತ್ರಿ ಅವ್ರು ಏನ್ ಮಾಡಿದ್ರು, ನಮ್ಗೆ ಪರ್ಯಾಯ ವ್ಯವಸ್ಥೆಯಾಗಿ ಅದರ ಪಕ್ಕದಲ್ಲಿ ಫುಟ್ಬಾಲ್ ಗ್ರೌಂಡ್ ಅನ್ನು ಟೆಂಪ್ರವರಿ ಮಾಡ್ತೇವೆ ಅಂತ ಇವರು ಮಾಡಿದ್ರು. ನೆಹರು ಮೈದಾನವನ್ನು, ಅದು ಫುಟ್ಬಾಲ್ ಗ್ರೌಂಡ್ ಅದು. ಅದಕ್ಕೆ ಯಾರು ಇವರು ಫುಟ್ಬಾಲ್ ಅಸೋಸಿಯೇಷನ್ ಅವರು PIL ಹಾಕಿ ಅದಕ್ಕೆ ಸ್ಟೇ ಸಿಕ್ಕಿದೆ. ಜಡ್ಜಿ ಅವರು ಕ್ಲಿಯರ್ ಆರ್ಡರ್ ಅಲ್ಲಿ ಇದೆ, ನೀವೇನು ಅಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೀರಾ ಅಲ್ಲ ಕಾಂಕ್ರೀಟ್ ಜಂಗಲ್ ಮಾಡುದು ಅಂತ ಕ್ಲಿಯರ್ ಆಗಿ ಅದನ್ನು ಸ್ಟೇ ಮಾಡಿದ್ದಾರೆ. ಅದೀಗ ಸ್ಟಾಪ್ ಆಯ್ತು. ಇನ್ನು ನಮ್ಗೆ ಎಲ್ಲಿ ಅವರು ಪರ್ಯಾಯ ವ್ಯವಸ್ಥೆ ಕೊಡುದು, ಪುನಃ ನಮ್ಮ ಕೇಸಿಗೆ ಅವ್ರು ಪರ್ಯಾಯ ಎಲ್ಲಿ ಸಹ ಕೋರ್ಟಲ್ಲಿ ಅವ್ರು ಕೋರ್ಟಿಗೆ ಹಾಕ್ಬೇಕಿತ್ತು. ನೋಡಿ, ನಾವು ಇಂಥವರಿಗೆ ಈ ಅಂಗಡಿ ಕೊಡ್ತೇವೆ, ನಾವು ಇಷ್ಟಿಷ್ಟು ಅಂಗಡಿ ಇಲ್ಲಿ ಕೊಟ್ಟಿದ್ದೇವೆ, ಯಾವುದೂ ಅವರಿಲ್ಲ. ಕಾರ್ಪೊರೇಷನ್ ಈ ವಾರ್ಡ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತು, ಕಾರ್ಪೊರೇಷನ್ ಸೋತಿದೆ. ಈ ಆದೇಶದ ಮೊನ್ನೆದ್ದು ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಜಡ್ಜಿ ಅವರು ಹೇಳಿದ್ರು, ಇದಕ್ಕಿಂತ ಮುಂಚೆ ಹಾಕಿದಂತ ಇಟ್ಟಲ್ಲಿ ಕಾರ್ಪೊರೇಷನ್ ಅವರು ಸೋತಿದ್ದಾರೆ. ಆದ ಕಾರಣ ನಾವು ಈ ಹಾಕಿದಂತ ರಿಟ್ ನಾವು ಏನು ಇಂಟ್ರಿಮ್ ಪ್ರೇ ಮಾಡಿದ್ದೇವೆ ಅದನ್ನು ಎಲ್ಲ ನಾನು ಕೊಟ್ಟಿದ್ದೇನೆ. ನಮ್ಮ ಈ ಇಂಟ್ರಿಮ್ ಪ್ರೇಮ್ ಅಲ್ಲಿ 3000 ಈ ರಿಟ್ ಅಲ್ಲಿ ಸಹ ಇದೆ. ಯಾವ್ದ್ರಲ್ಲಿ? ಈ ಮೊನ್ನೆ ಹಾಕಿದ ರಿಟ್ ಅಲ್ಲಿ ಸಹ ನಾವು 3000 ರೂಪೀಸ್ ನಮ್ಗೆ ಕೊಡ್ಬೇಕಂತ ಕೇಳಿದ್ದೇವೆ. ಈಗ ನನ್ ಕಂಡದ್ದು ಈ ಮಧ್ಯೆ ಸಿಟಿ ಕಾರ್ಪೊರೇಷನ್ ಅವರು ಏನು ತಕರಾರಿಗೆ ಬರ್ತಾ ಇಲ್ವಾ? ಇಲ್ಲ, ಅವ್ರು ನಾವು 1 ವೀಕ್ ಬಿಸ್ನೆಸ್ ಮಾಡಿದ್ದೇವಲ್ಲ, ಕಂಟಿನ್ಯೂ ಮಾಡಿದ್ದೇವಲ್ಲ, ನಾವು ಬಿಸ್ನೆಸ್ ಕಂಟಿನ್ಯೂ ಆಯ್ತು. ಅವರು ಸೋತಾಯ್ತು, ಅವರು ನಾವು ಬಿಸ್ನೆಸ್ ನಾರ್ಮಲ್ ಆಯ್ತಲ್ಲ, ಯಾವ ತರ ಮುಂಚೆ ಆಗಿತ್ತು ಹಾಗೆ ನಾವು ಬಿಸ್ನೆಸ್ ಮಾಡಿದ್ದೇವೆ. ಬಿಸ್ನೆಸ್ ಮಾಡಿ 8 ದಿವಸ ಬಿಸ್ನೆಸ್ ಮಾಡಿದ್ದೇವೆ. ಅಲ್ಲಿ 8 ದಿವಸ ಯಾಕೆ ಬಂದಾಯ್ತು? ಇವರು DC ಅವರು ಆದೇಶ ಮಾಡಿದ್ರು ಕೋವಿಡ್ ಅಂತ. ಪುನಃ ನೋಡಿ, ಇವರು ಕೋವಿಡ್ ಅಂತ ಮಾಡ್ಬೇಕಾದ್ರೆ ಲಾಕ್ಡೌನ್ 4 ಪ್ರಕಾರ ಸೆಂಟ್ರಲ್ ಸರ್ಕಾರದಿಂದ ಆದೇಶ ಬೇಕು. ಅಲ್ಲಿಂದ ಅವರು ಕಂಟೈನ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡಬೇಕಾದ್ರೆ ಇವರಿಗೆ ಮಾಡ್ಲಿಕ್ಕೆ ಆಗಲ್ಲ. ಸೆಂಟ್ರಲ್ ಇಂದಲೇ ಅದು ಬಂದ ನಂತರವೇ ಕಂಟೈನ್ಮೆಂಟ್ ಝೋನ್ ಮಾಡ್ಬೇಕು ಇವರು. ಅದು ಕೋರ್ಟ್ ಅಲ್ಲಿ ಕ್ಲಿಯರ್ ಜಡ್ಜಿ ಅವರು ಹೇಳಿದ್ರು, ನೀವು ಲಾಕ್ಡೌನ್ 4 ಪ್ರಕಾರ ಇದನ್ನು ನೀವು ಆದೇಶ ಮಾಡಲಿಲ್ಲ. ಪಾರ್ಟಿ ಮಾಡಿರುವುದು ಪಾರ್ಟಿ DC ಅವರು ಪಾರ್ಟಿ, ಪೊಲೀಸ್ ಬಂದರ್ ಸ್ಟೇಷನ್ ಅವರು ಪಾರ್ಟಿ, ಮತ್ತೆ ಕಮಿಷನರ್ ಪಾರ್ಟಿ, ಪೊಲೀಸ್ ಕಮಿಷನರ್ ಪಾರ್ಟಿ. ಇಲ್ಲ, ಈ ನಗರ ಪಾಲಿಕೆಯನ್ನು ಪಾರ್ಟಿ ಇಲ್ಲ. ಈಗ ನಗರ ಪಾಲಿಕೆಯನ್ನು ಬಿಟ್ಟಿದ್ದೀರಿ? ಇಲ್ಲ, ನಗರ ಪಾಲಿಕೆ ನಮ್ಗೆ ಪಾರ್ಟಿ ಆಗ್ಲಿಕ್ಕೆ ಅವರ ಪಾತ್ರ ಇಲ್ಲ. ಈಗ ಇರುವುದು ನಮಗೆ DC ಆರ್ಡರ್ ಮಾತ್ರ. ನಮ್ಮನ್ನು ಮೊದಲು ಇವರು ಹೇಳಿದ್ರು, DC ಅವರು ನಮ್ಗೆ 2-4ಕ್ಕೆ ಹೇಳಿದ್ರು, ನೀವು ಇಲ್ಲಿಂದ ಕೋವಿಡ್ಗೆ ಎಲ್ಲ ಟೋಟಲ್ ಬಂದಾಯ್ತು, ಆಲ್ ಇಂಡಿಯಾ ಬಂದಾಗ 7 ತಾರೀಕಿಗೆ ಅವರು ಪಬ್ಲಿಕ್ ನೋಟಿಸ್ ಮಾಡಿರುವಂತದ್ದು ನಮ್ಗೆ ಗೊತ್ತೇ ಇರಲಿಲ್ಲ. ನೀವು ಇನ್ನು ಮುಂದೆ ಇಲ್ಲಿ ನಮ್ಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಅದನ್ನು ನಾವು ಡೆಮೊಲಿಷ್ ಮಾಡ್ತೇವೆ, ನೀವು ಏನಿದ್ರು APMC ಹೋಗ್ಬೇಕು, ಬರಬಾರದು ಅಂತ. ಅದಕ್ಕೆ ನಾವು ಕೋರ್ಟಿಗೆ ಅದರಲ್ಲಿ ನಮ್ಗೆ ಜಯ ಸಿಕ್ಕಿದೆ. ಅದ ನಂತರ ನಾವು ಬಿಸ್ನೆಸ್ ಕಂಟಿನ್ಯೂ ಮಾಡಿದ್ದೇವೆ. ಬಿಸ್ನೆಸ್ ಕಂಟಿನ್ಯೂ 1 ವೀಕ್ ಆಗುವಾಗ ನಮ್ಮ ಮೊದಲನೇ DC ಅಲ್ಲ, ಈಗ ಹೊಸ DC ಬಂದ್ರು, ಇವರು ನಮ್ಗೆ ಆದೇಶ ಮಾಡಿದ್ರು, ನೀವು ಕೋವಿಡ್ ಅಲ್ಲಿ ಇಲ್ಲಿ ವ್ಯಾಪಾರ ಬಂದ್ ಮಾಡಿ, ಪುನಃ ಬಂದ್ ಮಾಡಿ. ಪುನಃ ನಾವು ಹೈಕೋರ್ಟಿಗೆ ಹೋದು, ನಮ್ಗೆ ಜಯ ಸಿಕ್ಕಿದೆ. ನಾವು ಪುನಃ ನೋಡಿ, ನಮ್ಗೆ ನಾನು ಹೇಳೋದು ಇಷ್ಟೇ, 22 ವರೆಗೆ ಇದೇ ಮಹಾನಗರ ಪಾಲಿಕೆ ನಮ್ಗೆ 2022 ನಮ್ಗೆ ಲೈಸೆನ್ಸ್ ಕೊಟ್ಟಿದ್ದೇವೆ. ಮಾರ್ಚ್ 2021 ವರೆಗೆ ಟ್ರೇಡ್ ಲೈಸೆನ್ಸ್ ರಿನೋಲ್ ಮಾಡಿ ಕೊಟ್ಟಿದ್ದಾರೆ. 22 ನಮ್ಗೆಲ್ಲ ರೆಂಟ್ ಬಾಡಿಗೆ ಎಷ್ಟು ಅಂತ ಕೂಡ ನಿಗದಿ ಮಾಡಿದೆ. ಈ ಎಲ್ಲ ಹೆಸರೆಲ್ಲ ಎಷ್ಟು ಅಂಗಡಿ ಎಲ್ಲ ಲೀಸ್ಟ್ ಇದು ಕಾರ್ಪೊರೇಷನ್ ನಮ್ಮಲ್ಲಿದೆ. ಆ ಅವಧಿಯ ತನಕ ನಮ್ಗೆ ಅಲ್ಲಿ ಬಿಸ್ನೆಸ್ ಮಾಡುವಂತ ಎಲ್ಲ ರೈಟ್ಸ್ ನಮ್ಗಿದೆ. ಈಗ ಮಲಾರ್ ಅವರೇ ಮತ್ತು ಹಸನ್ ಅವರೇ, ಆಯ್ತು, ಈಗ ನೆಕ್ಸ್ಟ್ ಏನು ಮಾಡ್ತೀರಿ? ಈಗ ನಿಮ್ಗೆ ಇಂಟರ್ಮ್ ಆರ್ಡರ್ ಸಿಕ್ಕಿದೆ ಕೈಯಲ್ಲಿ, ಜಿಲ್ಲಾಡಳಿತದ ಜೊತೆಗೆ ನಿಮ್ಮ ಮಾತುಕತೆ ಅಥವಾ ಮತ್ತೆ ಓಪನ್ ಮಾಡುವಂಥ ಪ್ರಕ್ರಿಯೆ ಯಾವಾಗ ನಡೀತದೆ, ಏನು ಕತೆ? ಆ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಯವರನ್ನು ಭೇಟಿ ಆಗಲಿಕ್ಕೆ ಯೋಚಿಸ್ತಾ ಇದ್ದೇವೆ. ಮುಂದೆ ನಾಳೆ ಇಲ್ಲದ್ರೆ ಸೋಮವಾರದಂದು ನಾವು DC ಅವರನ್ನು ಮೀಟ್ ಆಗಿ ಅವರಿಗೆ ಕೋರ್ಟಿನ ಕಲಾಪದ ಎಲ್ಲ ಪೇಪರ್ಗಳನ್ನು ಅವರಿಗೆ ಕೊಡ್ತೇವೆ. ಕೊಟ್ಟು ಅವರಿಂದ ಸೂಕ್ತ ಆದೇಶಕ್ಕೆ ವಿನಂತಿ ಮಾಡ್ತೇವೆ ಅವರನ್ನು. ಮಲಾರ್ ಅವರೇ ಏನು ಹೇಳೋದು? ಅದೇ ಅಭಿಪ್ರಾಯ. ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡ್ತೇವೆ. ನಮ್ಗೆಲ್ಲ ಉಚ್ಚ ನ್ಯಾಯಾಲಯದಿಂದ ಈಗ ಅವರ ಆರ್ಡರ್ ಅನ್ನೇ ಸ್ಟೇ ಮಾಡಿದಾಗ
ಅಲ್ಲಿ ಬೇರೆ ನಾವು ಮಾಡಬಾರ್ದು ಅಂತೇಳಿ, ವ್ಯಾಪಾರ ಮಾಡಬಾರ್ದು ಅಂತೇಳಿ ಏನಿಲ್ಲ, ನಮಗೆ ವ್ಯಾಪಾರ ಮಾಡ್ಬೋದು ಅಲ್ಲಿ. ಈಗ ಅಷ್ಟೊತ್ತಿಗೆ ಸ್ಮಾರ್ಟ್ ಸಿಟಿ ಅವ್ರು ಬರ್ತಾರೆ, ನಾವು ಹೊಸ ಬಿಲ್ಡಿಂಗ್ ಕಟ್ತೇವೆ ಅಂತ, ಹಾಗೇನು ಮಾಡೋದು? ಸ್ಮಾರ್ಟ್ ಸಿಟಿ ಅವರು ಇಷ್ಟರವರೆಗೆ ನಮ್ಗೆ ಬರಲೇ ಇಲ್ಲ. ಅಲ್ಲ, ಹೊಸ ಏನಾದರೂ ಇವರೊಂದು ನೋಡಿ, ಇವರಿಗೆ ಪ್ರಾಮಾಣಿಕವಾಗಿದ್ರೆ ಇನ್ನು ಅವ್ರು ಏನ್ ಮಾಡ್ಲಿಕ್ಕೆ ಈಗ ಇಲ್ಲಿ ಕಾಂಪ್ಲಿಕೇಶನ್ಸ್ ಉಂಟಲ್ಲ, ನಂದೊಂದು ಸದ್ಯ ಇದು ಒಂದು ಮೇಲ್ನೋಟಕ್ಕೆ ಈಗ ನೋಡಿ, ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಉಂಟು, ಅಲ್ಲಿ ಇವರಿಗೆ ಹೋಲ್ಸೇಲ್ ಅವರಿಗೆ, ರಿಟೇಲ್ನವರಿಗೆ, ಖಾಲಿ ತರಕಾರಿ ಹಣ್ಣಿನವರಿಗೆ ನೀವು ಮಾಡಿಕೊಳ್ಳಿ, ಪರ್ಮಿಷನ್ ಸೆಟ್ಟಿಂಗ್ ಮಾಡಿ ಕೊಡ್ಬೋದು. ಈಚೆ ಈ ಅಂಗಡಿಯವರೆಲ್ಲ ಇದ್ದಾರಲ್ಲ, ಇವರಂತ ಬೇರೆ ಅಂಗಡಿ, ಅವರಿಗೆ ಒಂದು ಸೈಡಿಂದ ಬಿಟ್ಟು ಕೊಡ್ತಾ ಒಂದು ಸೈಡ್ನಲ್ಲಿ ವರ್ಕ್ ಮಾಡ್ತಾ ಅನೇಕ ಕಡೆ ಮಾಡಿದ್ದಾರೆ, ಮಾಡ್ತಾ ಬರೋದು. ಅಥವಾ ಒಂದು 5-6 ತಿಂಗಳ ನಮಗೆ ಬಿಡಬೇಕಾದಂಥ ಪರಿಸ್ಥಿತಿ ಬಂದರೆ ಅವ್ರು ಕಾಂಪ್ರಮೈಸಿಗೆ ರೆಡಿ ಇರ್ತಾರೆ. ಇದನ್ನೆಲ್ಲ ಮಾಡ್ಬೋದಲ್ಲ. ಆಮೇಲೆ ನೀವು ಚಂದ ಕಾಂಪ್ಲೆಕ್ಸ್ ಮಾಡಿ, ಒಂದು ಫ್ಲೋರಲ್ಲಿ ವೆಜಿಟೇಬಲ್, ಒಂದು ಫ್ಲೋರಲ್ಲಿ ಇದು, ನೀವು ಚಂದ ಮಾಡಿ ಏನೇನು ಮಾಡಬೇಕಾ. ಅಂದ್ರೆ ಹೆಗ್ಡೆ ಅವರೇ, ನೀವು ಹೇಳುವಂಥದ್ದು ಜಿಲ್ಲಾಡಳಿತ ಇವರನ್ನೊಂದೆಲ್ಲ ಒಂದು ವಿಶ್ವಾಸಕ್ಕೆ ತಕ್ಕೊಂಡು ಪ್ರತಿ ಹಂತದಲ್ಲಿ ಮಾತುಕತೆ ಮಾಡಿ ಇಬ್ಬರೂ ಸೇರಿ ಆ ಒಂದು ಏನಾದ್ರೂ ಒಳ್ಳೆಯ ರೀತಿಯಲ್ಲಿ ಅದನ್ನು ಪರಸ್ಪರ ಒಂದು ವಿಶ್ವಾಸ ಮತ್ತು ನಂಬಿಕೆಯಿಂದ ಮಾಡುವಂತ ಅವಕಾಶ ಕೊಡಬೇಕು. ಒಬ್ಬ ವ್ಯಾಪಾರಸ್ಥನಿಗೆ ನೀವು ಬಿಡುಗಡೆ ಮಾಡುವಾಗ, ಇವನು ಪ್ರೈವೇಟ್ ಅಲ್ಲಿ ಮನೆ ಬಿಡಿಸ್ಲಿಕ್ಕೆ ಅಥವಾ ಅಂಗಡಿ ಬಿಡಿಸ್ಲಿಕ್ಕೆ ಎಷ್ಟು ಕಷ್ಟ ಉಂಟು. ಸರಿ ಸರಿ, ಅವಕಾಶ ಕೇಳ್ತಾ ಇರೋದು ಬೇರೆ ಯಾವುದಕ್ಕೂ ಅಲ್ಲ, ನಮ್ದು ದುಡ್ಡು ಬರ್ಲಿಕ್ಕಿದೆ, ನಾವು ಇಲ್ಲಿ ಪುನಃ ಕಂಟಿನ್ಯೂ ಮಾಡಿದ್ರೆ. ನೀವು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನೀವು ಹೊರಗಡೆಯ ಏನು ವ್ಯಾಪಾರಿಗಳಿಗೆ ಕೊಟ್ಟಂತ ಕ್ರೆಡಿಟ್ ಕೋಟಿಗಟ್ಟಲೆ ಬರ್ಲಿಕ್ಕೆ ಉಂಟು, ಕೋಟಿಗಟ್ಟಲೆ ಒಂದು. ಸರಿ, ಈಗ ನೀವು ಇಲ್ಲಿ APMC ಅಲ್ಲಿ ಮಾಡಿದ್ರಲ್ಲ ವ್ಯಾಪಾರ, ಆವಾಗ ಅದು ಲಾಭ ಆಯ್ತೋ ನಷ್ಟ ಆಯ್ತಾ? ಇಲ್ಲ, ಒಬ್ಬೊಬ್ಬರು ನನ್ನ ಒಂದು ಅಂದಾಜು ಒಬ್ಬೊಬ್ಬರು ಒಂದು 10 ಲಕ್ಷಕ್ಕೆ ಮೇಲೆ ಈಗ ಆಲ್ರೆಡಿ ಲಾಸ್ ಅಲ್ಲೇ ಇದ್ದಾರೆ. ಅವರು ಆಲ್ರೆಡಿ ಎಲ್ಲರೂ ಲಾಸ್ ಅಲ್ಲೇ ವ್ಯಾಪಾರ ನಡೆಸ್ತಾರೆ. ಅಲ್ಲಿ ಟ್ರಕ್ ಹೋಗ್ತಾ ಇಲ್ಲ, ಹೋಗ್ಲಿಕ್ಕೆ ಅಲ್ಲಿ ಇದಿಲ್ಲ, ಐಟಮ್ ಅಲ್ಲಿ ಎಲ್ಲ ಹೋಗುದಿಲ್ಲ. ಅಲ್ಲಿ ಯಾವುದೇ ಕಸ್ಟಮರ್ ಬರ್ತಾ ಇಲ್ಲ, ಅಲ್ಲಿ ತಂದ ಸಾಮಾನು ಅರ್ಧ ಡ್ಯಾಮೇಜ್ ಆಗಿ ಹೋಗ್ತದೆ, ಎಲ್ಲ ಖಾಲಿ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಲೋಕಲ್ ಸೇಲ್ ಮಾಡುವವರಿದ್ದಾರೆ ಗಾಡಿಯಲ್ಲಿ, ಅವರಲ್ಲಿ ಯಾರು ಬರ್ತಾ ಇಲ್ಲ. ಇಲ್ಲಿ ಹೇಗೆ ವ್ಯಾಪಾರ ಬಿಸ್ನೆಸ್ ಅಂದ್ರೆ ಅರ್ಧ ಒಂದು 10-11 o'clock ವರೆಗೆ ಬಿಸ್ನೆಸ್ ಮಾಡಿ ಉಳಿದದನ್ನು ಇಲ್ಲಿ ಸಣ್ಣ ಸಣ್ಣ ವ್ಯಾಪಾರದವರಿದ್ದಾರೆ, ಗಾಡಿಯಲ್ಲಿ ಮತ್ತೆ ಹೆಂಗಸರೆಲ್ಲ ಇರ್ತಾರೆ, ಅವರು ಕೊಂಡೋಗ್ತಾರೆ ಎಲ್ಲ ಗೋಣಿ, ಅವರು ಮತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಎಲ್ಲರೂ ಮಾಡ್ತಾರೆ. ಇದು ಪಬ್ಲಿಕ್ ಗೆ ತುಂಬಾ ಬೆನಿಫಿಟ್ ಇದೆ. ನೀವು ಸಹ ಹೋಗಿರ್ಬೋದು ಮಾರ್ಕೆಟ್ ಎಲ್ಲ ತಟ್ಟೆಯಲ್ಲಿ ಇಟ್ಟು ಇದರಲ್ಲಿ ಇಟ್ಟು 5 ರೂಪಾಯಿಗೆ, ಈಗ ನಿಮ್ಗೆ 5 ರೂಪಾಯಿಗೆ ಎಲ್ಲಿ ಸಿಗ್ತದೆ? ಎಲ್ಲಿ ಸಿಗ್ತಾ ಇಲ್ಲ, ಕಾರಣ ಇದೆ. ಸರಿ 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 ಸರಿ. ಈಗ ಕೊನೆಯದಾಗಿ ಹಸನ್ ಅವರೇ, ಈಗ ತರಕಾರಿ ಮಾರುಕಟ್ಟೆಯವರು APMCಗೆ ಹೋಗಿ ಕೂಡ ನಷ್ಟಕ್ಕೆ ಒಳಗಾದರು. ನಿಮ್ಮಂತ ಏನು ತರಕಾರಿ ಫ್ರೂಟ್ಸ್ ಮಾರದೇ ಇರುವಂತ ಬೇರೆ ಏನು ವ್ಯಾಪಾರ ಮಾಡ್ತಿದ್ದವ್ರದ್ದು ಅವ್ರದ್ದು ಕತೆ ಏನಾಗಿದೆ ಅಂತ ಕೊನೆಯದಾಗಿ ಹೇಳ್ಬಿಡ್ತೇನೆ ನಾನು. ಆರ್ಥಿಕವಾಗಿ ಯಾರು ಬಲಿಷ್ಠವಾಗಿದ್ದಾರೆ, ಸ್ವಲ್ಪ ಹೊರಗಡೆ ಎಲ್ಲ ನೋಡಿಕೊಂಡಿದ್ದಾರೆ, ಅಂಗಡಿ ಅಕ್ಕಪಕ್ಕದಲ್ಲಿ ನೋಡಿಕೊಂಡಿದ್ದಾರೆ. ಎಲ್ರಿಗೂ ಅದು ಸಾಧ್ಯವಾಗದ ವಿಷಯ, ಅದು ಎಲ್ರಿಗೂ ಸಾಧ್ಯ ಆಗ್ಲಿಕ್ಕಿಲ್ಲ. ಈಗ ನನಗೂ ಸಾಧ್ಯ ಇಲ್ಲ ಮಾಡಲಿಕ್ಕೆ. ಆದ್ದರಿಂದ ನಾವು ಸಂಕಷ್ಟದಲ್ಲಿ ಇರುವುದು, ಈ ಟೈಮಲ್ಲಿ ತುಂಬ ಸಂಕಷ್ಟದಲ್ಲೇ ಇದ್ದಾರೆ ಹೆಚ್ಚಿನವರು. ಒಂದು 10% ಜನ, ಒಂದು 10%ನವರು ಮಾತ್ರ ಇದನ್ನು ಉಳಿಸಿಕೊಂಡಿದ್ದಾರೆ. ಬೆಲೆ ಅವರ ವ್ಯಾಪಾರವನ್ನು ಹತ್ತಿರದಲ್ಲಿ ಇಲ್ಲದ್ರೆ ಸ್ವಲ್ಪ ದೂರದಲ್ಲಿ ಅವರು ಪ್ರಾರಂಭಿಸಿದ್ದಾರೆ. ಬಾಕಿ ಎಲ್ಲ 90% ಹೊರಗಿನವರೆಲ್ಲ ಇನ್ನೂ ಮಾಡಿಲ್ಲ. ವೀಕ್ಷಕರೇ, ಇದು ಏನು ಮಂಗಳೂರು ಸೆಂಟ್ರಲ್ ಮಾರುಕಟ್ಟೆಯ ಕತೆ ವ್ಯಥೆ ಇದು. ಈಗಾಗಲೇ ನೋಡಿದರೆ ನೀವು, ವರ್ತಕರ ಪರವಾಗಿ ಇಬ್ಬರು ಹಸನ್ ಅವರು ಮತ್ತು ಮಲಾರ್ ಅವರು ತಮ್ಮ ಅಭಿಪ್ರಾಯಗಳನ್ನು ಮತ್ತು ಒಟ್ಟು ವಿಚಾರಗಳನ್ನು ಮತ್ತು ಕೋರ್ಟ್ನಲ್ಲಿ ಯಾವ್ಯಾವ ರೀತಿಯ ಪ್ರಕರಣಗಳಾಯಿತು, ಅದು ಯಾವ ರೀತಿಯಾಗಿ ವರ್ತಕರ ಪರವಾಗಿ ಅಲ್ಲಿ ತೀರ್ಪು ಬಂದಿದೆ, ಅಂದರೆ ಈಗ ಕೊನೆಯದಾಗಿ ಬಂದಿರುವಂಥ ಈ ಮಧ್ಯಂತರ ತೀರ್ಪು, ಇವೆಲ್ಲ ವಿಚಾರವನ್ನು ಅವರು ಮಾತಾಡಿದ್ದಾರೆ. ಮತ್ತು MG ಹೆಗ್ಡೆ ಅವರು ಕೂಡ ಏನು ಒಬ್ಬ ನಾಗರಿಕನಾಗಿ ಮತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಜಿಲ್ಲಾಡಳಿತ ಒಂದು ವ್ಯಾಪಾರಗಳ ಜೊತೆಗೆ ಯಾವ ರೀತಿಯಾಗಿ ಒಂದು ಸೌಹಾರ್ದವಾಗಿ ಒಂದು ಮಾತುಕತೆ ಒಡಂಬಡಿಕೆ ಮಾಡಬೇಕಾಗಿತ್ತೋ ಅದನ್ನು ಮಾಡದ ಕಾರಣದಿಂದಾಗಿ ಎಲ್ಲ ಗೊಂದಲಗಳು ಸೃಷ್ಟಿಯಾಯಿತು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇರಲಿ, ನಾವು ಮುಂದಿನ ದಿನದಲ್ಲಾದರೂ ಜಿಲ್ಲಾಡಳಿತ ಒಂದು ಒಳ್ಳೆಯ ರೀತಿಯ ಸೌಹಾರ್ದ ಮಾತುಕತೆಗೆ, ಅಂದರೆ ಜಿಲ್ಲಾಡಳಿತ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಬರ್ತಾರೆ, ಅವರೆಲ್ಲರ ಒಂದು ರೀತಿಯ ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತಕ್ಕೊಂಡು ಪರಸ್ಪರ ವಿಶ್ವಾಸದಿಂದ ಮತ್ತೆ ಎಲ್ಲರೂ ಹೊಸ ಬದುಕನ್ನು, ಯಾಕಂತ ಹೇಳಿದ್ರೆ ನೀವು ಆಗಲೇ ಹೇಳಿದ್ರಿ, ಭಾರಿ ಕಷ್ಟ ಕಾಲದಲ್ಲಿ ಇವತ್ತು ದಿನ ದೂಡುವಂಥ ಪರಿಸ್ಥಿತಿ ಇತ್ತು, ವ್ಯಾಪಾರಿಗಳಿಂದ ಹಿಡಿದು ಸಾಮಾನ್ಯ ನಾಗರಿಕರ ತನಕ. ಬಹುಶಃ ಒಳ್ಳೆಯ ದಿನಗಳು ಬರುವಂತಾಗಲಿ ಅಂತ ನಾವು ಆಶಯವನ್ನು ವ್ಯಕ್ತಪಡಿಸ್ತಾ, ಅವರು ಹೇಳಿದೊಂದು ಮಾತುಂಟು, ನಾವು ಸೆಂಟ್ರಲ್ ಮಾರುಕಟ್ಟೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಗೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ, ನಮಗೆ ವ್ಯಾಪಾರ ಮಾಡಲಿಕ್ಕೆ ಎಲ್ಲಾದರೂ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ. ಸೊ ಅಂಥ ಒಂದು ಏನು ಅವರ ಬೇಡಿಕೆಯನ್ನು ಕೂಡ ಜಿಲ್ಲಾಡಳಿತ ಒಳ್ಳೆಯ ರೀತಿಯಲ್ಲಿ ಪುರಸ್ಕರಿಸಿ
ಅದನ್ನೊಂದು ಸೌಹಾರ್ದಯುತವಾಗಿ ಸೆಟಲ್ಮೆಂಟ್ ಮಾಡಿದರೆ ಬಹುಶಃ ಒಂದು ಜಿಲ್ಲೆಗೂ ಕೂಡ ಒಂದು ಒಳ್ಳೆಯ ನೆಮ್ಮದಿಯ ಹೆಸರು ಬರ್ತದೆ ಮತ್ತು ಒಟ್ಟು ಇಡೀ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರೆಲ್ಲರಿಗೂ ಒಂದು ಪೂರಕವಾಗಿ ಒಂದು ಕೆಲಸ ಮಾಡಿದಂತಾಗ್ತದೆ. ಅಂಥ ಒಂದು ಒಳ್ಳೆಯ ದಿನ ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಈ ಒಂದು ಸಂವಾದದಲ್ಲಿ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು